हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे। जय राधा गोविंद श्री राधे, जय गौरनिताय गौरनिताय जय गौरनिताय। जय जय प्रभुपाद जय जय प्रभुपाद, जय जय गुरुदेव जय जय गुरुदेव। निताय गौर हरि बोल निताय गौर हरि बोल। श्री राधा गोविंद की जय, श्री निताय की जय, श्रील प्रभुपाद की जय। हरे कृष्ण माता जी, हरे कृष्ण प्रभु जी। हरे कृष्ण माता जी, धन्यवाद। हरे कृष्ण माता जी। हरे कृष्ण ಎಲ್ಲ ಭಕ್ತರಿಗೂ हरे कृष्ण प्रभुजी, ಪ್ರಣಾಮಗಳು ಪ್ರಭುಜಿ। हरे कृष्ण हरे कृष्ण प्रभु जी, प्रणाम। हरे कृष्ण हरे कृष्ण प्रभु जी, हरे कृष्ण। हरे कृष्ण माता जी, हरे कृष्ण। ओम नमो भगवते वासुदेवाय। 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 नारायणं नमस्कृत्य नारायणं नमस्कृत्य नरं चैव नरोत्तमं नरं चैव नरोत्तमं देवीं सरस्वतीं व्यासं देवीं सरस्वतीं व्यासं ततो जयमुदीरयेत्। ततो जयमुदीरयेत्। नष्टप्रायेषु अभद्रेषु नष्टप्रायेषु अभद्रेषु नित्यं भागवत सेवया नित्यं भागवते भगवती उत्तम श्लोके भगवते उत्तमश्लोके भवद्भिः नैष्ठिकी। भक्तिर्भवति नैष्टिकी। ಶ್ರೀಮದ್ ಭಾಗವತ 4ನೇ ಸ್ಕಂದ ಅಧ್ಯಾಯ 12 ಶ್ಲೋಕ 14ರಿಂದ. ಧ್ರುವ ಮಹಾರಾಜನು ಭಗವದ್ಧಾಮಕ್ಕೆ ಮರಳುತ್ತಾನೆ. ಏವಂ ಬಹುಸವಂ ಕಾಲಂ एवं बहुसवं कालम् ಏವಂ ಬಹುಸವಂ ಕಾಲಂ एवं बहुसवं कालम् ಮಹಾತ್ಮಾ ವಿಚಲೇಂದ್ರಿಯಃ महात्मा विचलेन्द्रियः ಮಹಾತ್ಮಾ ವಿಚಲೇಂದ್ರಿಯಃ महात्मा विचलेन्द्रियः ತ್ರಿವರ್ಗೋಪೈಕಂ ನೀತ್ವಾ त्रिवर्गैकं ತ್ರಿವರ್ಗೋಪೈಕಂ ನೀತ್ವಾ त्रिवर्गोपैकं नीत्वा ಪುತ್ರಾಯಾದಾನೃಪಾಸನಂ पुत्रायादानृपासनम् ಪುತ್ರಾಯಾದಾನೃಪಾಸನಂ पुत्रायादानृपासनम् ಏವಂ ಬಹುಸವಂ ಕಾಲಂ एवं बहुसवं कालम् ಮಹಾತ್ಮಾ ವಿಚಲೇಂದ್ರಿಯಃ महात्मा विचलेन्द्रियः ತ್ರಿವರ್ಗೋಪೈಕಂ ನೀತ್ವಾ त्रिवर्गोपैकं नीत्वा ಪುತ್ರಾಯಾದಾನೃಪಾಸನಂ
पुत्राय ಆದರ್ಶಪಾಸನಂ ಭಕ್ತರು ಒಬ್ಬರಾದ್ಮೇಲೆ ಓದಿ. एवं बहुसवं कालं महात्मा विचलेन्द्रियः त्रिवर्गोपैकं नीत्वा पुत्रायादानृपासनम्. हरे कृष्ण प्रभुजी. हरे कृष्ण प्रभुजी. एवं बहुसवं कालं महात्मा विचलेन्द्रियः त्रिवर्गौपैकं नीत्वा पुत्रायादनृपासनम्. हरे कृष्ण प्रभुजी. हरे कृष्ण प्रभुजी. एवं भवसवं कालं महात्मा विचलेन्द्रियाः त्रिवर्गौपैकं नीत्वा पुत्रायादनृपासनम्. धन्यवाद गुरु. हरे कृष्ण हरे प्रभुजी। कृष्ण. एवं बहुसवं कालं महात्मा विचलेन्द्रियः त्रिवर्गोपैकं नीत्वा पुत्रयादानुपासनम्. हरे कृष्ण प्रभुजी, धन्यवादಗಳು. हरे कृष्ण प्रभुजी. एवं बहुसवं कालं महात्मा विचलेन्द्रियः त्रिवर्गौपैकं नीत्वा पुत्रायादानृपासनಂ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. हरे कृष्ण प्रभुजी. एवं बहुसवं कालं महात्मा विचलेन्द्रियः त्रिवर्गौपैकं नीत्वा पुत्रायाधानृपासनम्. हरे कृष्ण. हरे कृष्ण प्रभुजी. एवं बहुस्वं कालं महात्मविचलेन्द्रियं त्रिवर्गपैकं नीत्वा पुत्रायात्मरूपाशनम्. हरे कृष्ण. ಏವಂ ಹೀಗೆ, एवं ಹೀಗೆ, ಬಹು ಅನೇಕ, ಬಹು ಅನೇಕ, ಸವಂ ವರ್ಷಗಳು, ಸವಂ ವರ್ಷಗಳು, ಕಾಲಂ ಕಾಲವನ್ನು, ಕಾಲವನ್ನು, ಮಹಾ ಆತ್ಮ ಮಹಾತ್ಮನಾದ, ಮಹಾತ್ಮನಾದ, ಅವಿಚಲ ಇಂದ್ರಿಯ ಅವಿಚಲ ಇಂದ್ರಿಯ, ಇಂದ್ರಿಯ ತುಮುಲಗಳಿಗೆ ಒಳಗಾಗದ, ಇಂದ್ರಿಯ ತುಮುಲಗಳಿಗೆ ಒಳಗಾಗದ, ತ್ರಿವರ್ಗ ಮೂರು ವಿಧವಾದ ಪ್ರಾಪಂಚಿಕ ಕಾರ್ಯಗಳಲ್ಲಿ, ಮೂರು ವಿಧವಾದ ಪ್ರಾಪಂಚಿಕ ಕಾರ್ಯಗಳಲ್ಲಿ ಔಪಯಿಕಂ ಅನುಕೂಲಕರವಾಗಿ ತೊಡಗಿ, ಔಪಯಿಕಂ ಅನುಕೂಲಕರವಾಗಿ ತೊಡಗಿ, ನೀತ್ವ ನೆರವೇರಿಸಿ, ನೆರವೇರಿಸಿ, ಪುತ್ರಾಯ ಅವನ ಮಗನಿಗೆ, ಪುತ್ರಾಯ ಅವನ ಮಗನಿಗೆ, ಅದಾತ್ ವಹಿಸಿದನು, ವಹಿಸಿದನು, ನೃಪ ಆಸನಂ ರಾಜ್ಯಯೋಗ್ಯವಾದ ಸಿಂಹಾಸನವನ್ನು, ರಾಜಯೋಗ್ಯವಾದ ಸಿಂಹಾಸನವನ್ನು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಂದ ಜಯ. ಆತ್ಮನಿಗ್ರಹಿಯಾದ ಮಹಾತ್ಮ ಧ್ರುವ ಮಹಾರಾಜನು ಹೀಗೆ ಆರ್ಥಿಕ ಅಭಿವೃದ್ಧಿಯ ಮತ್ತು ಭೌತಿಕ ಆಶಾತೃಪ್ತಿ ಎಂದು ಹೆಸರಿಸಲ್ಪಡುವ ಮೂರು ಸಾಂಸಾರಿಕ ಕಾರ್ಯಗಳನ್ನು ಅನುಕೂಲಕರವಾಗಿ ಆಚರಿಸುತ್ತಾ ಅನೇಕಾನೇಕ ವರ್ಷಗಳನ್ನು ಕಳೆದನು. ಬಳಿಕ ರಾಜಸಿಂಹಾಸನದ ಆಧಿಪತ್ಯವನ್ನು ತನ್ನ ಪುತ್ರನಿಗೆ ವಹಿಸಿಕೊಟ್ಟನು. ನನ್ನ ಹಿಂದೆ ಹೇಳಿ. ಆತ್ಮನಿಗ್ರಹಿಯಾದ ಮಹಾತ್ಮ ಧ್ರುವ ಮಹಾರಾಜನು ಹೀಗೆ ಧಾರ್ಮಿಕ ಆರ್ಥಿಕಾಭಿವೃದ್ಧಿಯ ಮತ್ತು ಭೌತಿಕ ಆಶಾತೃಪ್ತಿ ಎಂದು ಹೆಸರಿಸಲ್ಪಡುವ ಮೂರು ಸಾಂಸಾರಿಕ ಕಾರ್ಯಗಳನ್ನು ಅನುಕೂಲಕರವಾಗಿ ಆಚರಿಸುತ್ತಾ
ಅನೇಕಾನೇಕ ವರ್ಷಗಳನ್ನು ಕಳೆದನು. ಅನೇಕ ವರ್ಷಗಳನ್ನು ಕಳೆದನು. ಬಳಿಕ ಬಳಿಕ ರಾಜಸಿಂಹಾಸನದ ಆಧಿಪತ್ಯವನ್ನು ರಾಜಸಿಂಹಾಸನದ ಆಧಿಪತ್ಯವನ್ನು ತನ್ನ ಪುತ್ರನಿಗೆ ವಹಿಸಿಕೊಟ್ಟನು. ಹರೇ ಕೃಷ್ಣ. ಭವಾನಿ ರಂಗಸ್ವಾಮಿ ಓದಿ ಮಾತಾಜಿ. ಹರೇ ಕೃಷ್ಣ. ಭವಾನಿ ರಂಗಸ್ವಾಮಿ ನಾವು ಓದ್ಬೋದಾ ಮಾತಾಜಿ? ಒಂದ್ ನಿಮಿಷ ಲೈನ್ ಅಲ್ಲಿ ಬರ್ತಾ ಇದ್ದೇನೆ, ಇಂದ ಸ್ಟಾರ್ಟ್ ಆಗುತ್ತೆ. ಭವಾನಿ ರಂಗಸ್ವಾಮಿ ಮಾತಾಜಿ ಓದ್ತೀರಾ? ಆಯ್ತು. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ: ಧರ್ಮ ತತ್ವಗಳನ್ನು ಪಾಲಿಸುವ ಪ್ರಕ್ರಿಯೆಯಿಂದ ಭೌತಿಕ ಜೀವನದ ಪರಿಪೂರ್ಣತೆಯು ದೊರಕುತ್ತದೆ. ಇದು ತನ್ನಷ್ಟಕ್ಕೆ ತಾನೇ ಆರ್ಥಿಕ ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ಯುತ್ತದೆ ಮತ್ತು ಅದೇ ರೀತಿಯಾಗಿ ಎಲ್ಲಾ ಭೌತಿಕ ಆಸೆಗಳನ್ನು ತೃಪ್ತಿಪಡಿಸಲು ಯಾವ ತೊಂದರೆಯೂ ಇಲ್ಲವಾಗುತ್ತದೆ. ಧ್ರುವ ಮಹಾರಾಜನು ಒಬ್ಬ ರಾಜನಾಗಿ ತನ್ನ ಸ್ಥಾನಮಾನಗಳನ್ನು ಕಾಯ್ದುಕೊಳ್ಳಬೇಕಾಗಿತ್ತು. ಅದಲ್ಲದೆ ಅವನಿಗೆ ಪೂರ್ಣ ಪ್ರಜಾವರ್ಗವನ್ನು ಆಳಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ಅದನ್ನು ಸಮಗ್ರವಾಗಿ ನಿರ್ವಹಿಸಿದನು. ಆದರೆ ತನ್ನ ಪುತ್ರನು ವಯಸ್ಸಿಗೆ ಬಂದಿರುವನೆಂದು ಅವನು ರಾಜ್ಯ ಸಿಂಹಾಸನದ ಅಧಿಪತ್ಯವನ್ನು ವಹಿಸಬಲ್ಲನೆಂದು ಅರಿತೊಡನೆಯೇ ಧ್ರುವ ಮಹಾರಾಜನು ಸಿಂಹಾಸನಾಧಿಪತ್ಯವನ್ನು ಅವನಿಗೆ ವಹಿಸಿದನು ಮತ್ತು ಎಲ್ಲಾ ಭೌತಿಕ ಕಾರ್ಯಗಳಿಂದ ನಿವೃತ್ತನಾದನು. ಇಲ್ಲಿ ಬಳಸಲಾದ ಅವಿಚಲೇಂದ್ರಿಯ ಎಂಬ ಪದವು ಬಹು ಅರ್ಥಗರ್ಭಿತವಾಗಿದೆ. ಅದೇನೆಂದರೆ ಅವನು ಇಂದ್ರಿಯಗಳ ಉದ್ವೇಗದಿಂದ ಕ್ಷುಬ್ಧನಾಗಿರಲಿಲ್ಲ. ಅಲ್ಲದೆ ವೃದ್ಧನಾಗಿದ್ದರೂ ಅವನ ಇಂದ್ರಿಯ ಶಕ್ತಿಯು ಕುಗ್ಗಿರಲಿಲ್ಲ. 36,000 ವರ್ಷಗಳ ಕಾಲ ಜಗತ್ತನ್ನು ಆಳಿದ್ದುದರಿಂದ ಆತನು ತುಂಬು ಮುದುಕನಾಗಿರಬಹುದೆಂದು ಯಾರು ಬೇಕಾದರೂ ಸ್ವಾಭಾವಿಕವಾಗಿ ತೀರ್ಮಾನಿಸಬಹುದು. ಆದರೆ ವಸ್ತುಸ್ಥಿತಿಯಾಗಿ ಅವನ ಇಂದ್ರಿಯಗಳು ತುಂಬು ತಾರುಣ್ಯದಿಂದಲೇ ಇದ್ದವು. ಆದರೂ ಅವನಿಗೆ ಇಂದ್ರಿಯ ತೃಪ್ತಿಯಲ್ಲಿ ಆಸಕ್ತಿ ಇರಲಿಲ್ಲ. ಎಂದರೆ ಅವನು ಆತ್ಮ ಸಂಯಮಿಯಾಗಿದ್ದನು. ತನ್ನ ಕರ್ತವ್ಯಗಳನ್ನು ಭೌತಿಕ ರೀತಿಯಿಂದ ಪೂರ್ಣವಾಗಿ ನೆರವೇರಿಸಿದನು. ಇದು ಶ್ರೇಷ್ಠ ಭಕ್ತರ ನಡವಳಿಕೆಯಾಗಿದೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಸಾಕ್ಷಾತ್ ಶಿಷ್ಯರಲ್ಲಿ ಒಬ್ಬರಾದ ಶೀಲ ರಘುನಾಥ ದಾಸ ಗೋಸ್ವಾಮಿ ಅವರು ಭಾರೀ ಶ್ರೀಮಂತರ ಪುತ್ರರಾಗಿದ್ದರು. ಅವರಿಗೆ ಭೌತಿಕ ಸುಖವನ್ನು ಆನಂದಿಸುವ ಆಸಕ್ತಿ ಇಲ್ಲದಿದ್ದರೂ ರಾಜ್ಯ ವ್ಯವಸ್ಥೆಯ ಯಾವುದೇ ಕಾರ್ಯವನ್ನು ವಹಿಸಿಕೊಟ್ಟಾಗ ಅದನ್ನು ಅವರು ಪರಿಪೂರ್ಣವಾಗಿ ನಿರ್ವಹಿಸಿದರು. ಆಂತರಿಕವಾಗಿ ನಿಮ್ಮನ್ನು ಮತ್ತು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ನಿರ್ಲಿಪ್ತವಾಗಿಡಿ. ಆದರೆ ಬಾಹ್ಯದಲ್ಲಿ ಭೌತಿಕ ಕರ್ತವ್ಯಗಳನ್ನು ನಿರ್ವಹಿಸಬೇಕಾದ ರೀತಿಯಲ್ಲಿ ನಿರ್ವಹಿಸಿ ಎಂದು ಅವರಿಗೆ ಶೀಲ ಗೌರ ಸುಂದರ ಅವರು ಸಲಹೆ ನೀಡಿದರು. ಭಗವದ್ಗೀತೆಯಲ್ಲಿ ವಿವರಿಸಿರುವಂತೆ ಈ ದಿವ್ಯ ಸ್ಥಿತಿಯನ್ನು ಭಕ್ತರು ಮಾತ್ರ ಸಾಧಿಸಬಹುದು. ಇತರರು ಯೋಗಿಗಳಂತಹವರು ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಲು ಬಲಪ್ರಯೋಗದಿಂದ ಯತ್ನಿಸುತ್ತಾರೆ. ಭಕ್ತರು ಸಮಸ್ತ ಇಂದ್ರಿಯ ಶಕ್ತಿಗಳನ್ನು ಹೊಂದಿದ್ದರೂ ಅವುಗಳನ್ನು ಉಪಯೋಗಿಸುವುದಿಲ್ಲ, ಏಕೆಂದರೆ ಅವರು ಶ್ರೇಷ್ಠವಾದ ದಿವ್ಯ ಕಾರ್ಯಗಳಲ್ಲಿ ತೊಡಗಿರುತ್ತಾರೆ. ಹರೇ ಕೃಷ್ಣ ಗುರುಜಿ. ಧನ್ಯವಾದಗಳು ಗುರುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಓಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮ್ನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏವಂ ಬಹುಸವಂ ಕಾಲಂ ಮಹಾತ್ಮಾ ವಿಚಲೇಂದ್ರಿಯಃ ತ್ರಿವರ್ಗೋಪೈಕಂ ನೀತ್ವಾ ಪುತ್ರಾಯಾದಾನ್ ನೃಪಾಸನಂ. ಆತ್ಮನಿಗ್ರಹಿಯಾದ ಮಹಾತ್ಮ ಧ್ರುವ ಮಹಾರಾಜನು ಹೀಗೆ ಧಾರ್ಮಿಕ, ಆರ್ಥಿಕಾಭಿವೃದ್ಧಿಯ ಮತ್ತು ಭೌತಿಕ ಆಶಾತೃಪ್ತಿ ಎಂದು ಹೆಸರಿಸಲ್ಪಡುವ 3 ಸಾಂಸಾರಿಕ ಕಾರ್ಯಗಳನ್ನು ಅನುಕೂಲಕರವಾಗಿ ಆಚರಿಸುತ್ತಾ ಅನೇಕಾನೇಕ ವರ್ಷಗಳನ್ನು ಕಳೆದನು. ಬಳಿಕ ರಾಜಸಿಂಹಾಸನದ ಆಧಿಪತ್ಯವನ್ನು ತನ್ನ ಪುತ್ರನಿಗೆ
ವಹಿಸಿಕೊಟ್ಟನು. ಧ್ರುವ ಮಹಾರಾಜರ ಚಟುವಟಿಕೆಗಳು ಅತಿ ಅದ್ಭುತ ಚಟುವಟಿಕೆಗಳು, ದಿವ್ಯವಾದ ಚಟುವಟಿಕೆಗಳು. ಸೊ ನಿನ್ನೆ ನಾವು ಕೇಳ್ತಾ ಇದ್ದಿದ್ದು ಅವರು 36,000 ವರ್ಷ, 36,000 ವರ್ಷ ಅವರ ಆಳ್ವಿಕೆ. ಸೊ ಅದನ್ನು ಭಗವಂತನೇ ಮೊದಲು ಅವರಿಗೆ ಭಗವಂತನ ದರ್ಶನ ಆದಾಗ, ಭಗವಂತನ ನೋಡಿದಾಗ, ಭಗವಂತನ ನೋಡಿದ್ಮೇಲೆ ಅವ್ರ ಇಚ್ಛೆ ಇರ್ಲಿಲ್ಲ ಅವ್ರಿಗೆ. ಭಗವಂತನ ನೋಡಕ್ಕೆ ಹೋದಾಗ ಇಚ್ಛೆ ಇತ್ತು ಅವ್ರಿಗೆ ಭೌತಿಕ ಇಚ್ಛೆ ಇತ್ತು. ಅವರಿಗೆ ಅವರ ತಂದೆಗಿಂತ, ಅವರ ಅಜ್ಜ ಎಲ್ಲರಿಗಿಂತನೂ ಉನ್ನತ ಸ್ಥಾನವನ್ನು ಪಡಿಬೇಕು, ಆ ರೀತಿಯ ಒಂದು ಸಾಮ್ರಾಜ್ಯದ ಅಧಿಪತಿ ಆಗ್ಬೇಕು, ಆ ಪದವಿ ಪಡಿಬೇಕು ಆಸೆ ಇತ್ತು ಅವ್ರಿಗೆ. ಆಮೇಲೆ ಅದಕ್ಕೆ ಅವರು ತೀವ್ರ ತಪಸ್ಸೆಯನ್ನು ಮಾಡಿದ್ರು, ಧರ್ಮದ ಪಾಲನೆ ಮಾಡಿದ್ರು. ಸೊ ಇದು ವೈದಿಕ ಜೀವನ. ಸೊ ವೈದಿಕ ಜೀವನ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಸೊ ಮೊದಲಿಗೆ ಧರ್ಮದ ಅನುಷ್ಠಾನ, ಧರ್ಮದ ಪಾಲನೆ ಮಾಡಬೇಕು ಚಿಕ್ಕ ವಯಸ್ಸಿನಿಂದಲೇ. ಪ್ರಹ್ಲಾದ ಮಹಾರಾಜರು ಕೂಡ ಹೇಳೋದು, ಕೌಮಾರಂ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನ್ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಸೊ ಕುಮಾರ ಅವಸ್ಥೆ ಅಂದ್ರೆ ದೇಹಿನೋಸ್ಮಿನ್ ಯಥಾ ದೇಹಿ ಕೌಮಾರಂ ಯೌವನಂ ಜನ. ಕುಮಾರ ಅಂದ್ರೆ 5ನೇ ವಯಸ್ಸಿನಲ್ಲಿ ಕುಮಾರಾವಸ್ಥೆ. ಸೊ ಆಗಲಿಂದಲೇ ಧರ್ಮದ ಪಾಲನೆ ಮಾಡಬೇಕು. ಆದ್ರೆ ಈಗ ಆಧುನಿಕ ಪ್ರಪಂಚ, ಕಲಿಯುಗದ ಪ್ರಭಾವ, 21ನೇ ಶತಮಾನ, ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ. ಸೊ ನಮಗೆ ಆ ರೀತಿಯ ಒಂದು ತರಬೇತಿ ಬಹಳ ಕಡಿಮೆ. ಚಿಕ್ಕ ವಯಸ್ಸಿಂದಲೇ ನಮಗೆ ಧರ್ಮದ ಪಾಲನೆ ಕಡಿಮೆ. ನಮಗೆ ಆಗತ್ತೆ, ತರಬೇತಿ ಆಗುತ್ತೆ, ಇಲ್ಲ ಅಂತಲ್ಲ. ತರಬೇತಿ ಏನು, ತಂದೆ ತಾಯಿ ಹೇಳ್ತಾರೆ, ಶಾಲೆ ಕಾಲೇಜ್ಗೆ ಹೋಗ್ಬೇಕು, ಕಿಂಡರ್ ಗಾರ್ಟನ್, ಪ್ರೀ ಸ್ಕೂಲ್, LKG, UKG, ಈ ತರ ಚಿಕ್ಕ ಮಗುವಿಂದಲೇ ಆ ರೀತಿಯ ಒಂದು ತರಬೇತಿ ನಡೆಯುತ್ತೆ. ಅಲ್ಲಿ ಧರ್ಮದ ತರಬೇತಿ ಏನ್ ನಡೀತಾ ಇದೆ? ಸೊ ಮುಖ್ಯವಾಗಿ ಮೊದಲಿಗೆ ಧರ್ಮದ ಪಾಲನೆ ಮಾಡಬೇಕು. ಇಲ್ಲಿ ಧ್ರುವ ಮಹಾರಾಜರಿಗೆ ಅವರ ಜೀವನದಲ್ಲೇ ಮಹಾರಾಜ ಅವರ ಜೀವನ ಹೇಗೆ, ಅವರು ಮೊದಲಿಗೆ ಧರ್ಮದ ಪಾಲನೆ ಮಾಡಿದ್ರು. ಅವರ ತಾಯಿಯೇ ಅವರಿಗೆ ಮೊದಲ ಗುರು, ಅವರೇ ಮಾರ್ಗದರ್ಶನ ಕೊಟ್ಟದ್ದು, ನೀನು ತಪಸ್ ಮಾಡು ನೀನು. ಸೊ ಎಷ್ಟು ಜನ ನಾವು ಆ ರೀತಿ ನಾವು ಮಾಡಿದ್ದೇವೆ ನಮ್ಮ ಜೀವನದಲ್ಲೋ, ಇಲ್ಲಾಂದ್ರೆ ನಾವು ಮುಂದೆ ನಮಗೆ ಅವಲಂಬಿಸಿರುವ ಪೀಳಿಗೆಗಳಿಗೆ ನಾವು ಆ ರೀತಿಯ ಪ್ರೋತ್ಸಾಹ ನೀಡ್ತಾ ಇದ್ದೇವೆ. ಇದು ಮುಖ್ಯ. ಮೊದಲು ಧರ್ಮದ ಪಾಲನೆ. ಧ್ರುವ ಮಹಾರಾಜರು ಆ ಪಾಲನೆಯಿಂದ ಅವರು ಪರಿಪೂರ್ಣರಾಗಿ ಸಾಕ್ಷಾತ್ ಭಗವಂತನ ದರ್ಶನ ಪಡೆದರು. ಮತ್ತೆ ಭಗವಂತನು ಅವರಿಗೆ ಈ ರೀತಿಯ ಒಂದು ಧರ್ಮದ ನಂತರ ಅರ್ಥ ಬರುತ್ತೆ, ಆಟೋಮ್ಯಾಟಿಕ್. ಭಗವಂತನ ಕೃಪೆ ಸಿಕ್ಕಿದ್ರೆ ಎಲ್ಲಿಂದ ಹೇಗೆ ಗೊತ್ತಿಲ್ಲ, ಬರುತ್ತೆ ಆಟೋಮ್ಯಾಟಿಕ್ ಆಗಿ. ನಮಗೆ ಏನು ಆರ್ಥಿಕ ಸುಧಾರಣೆ ಆಗ್ಬೇಕು, ಹೇಗೆ ಧನದ ಪ್ರಾಪ್ತಿ, ನಾವು ಆ ಒಂದು ಕಲ್ತರೇನೆ, ಆ ಒಂದು ಶಿಕ್ಷಣವನ್ನು ಕಲ್ತರೇನೆ, ಅಲ್ಲಿ ಒಂದು ಡಬಲ್ ಡಿಗ್ರಿ ಪಡೆದ್ರೇನೆ, ಅಲ್ಲಿ ಒಂದು PhD ಮಾಡಿದ್ರೇನೆ, ಈ ರೀತಿ ನಮಗೆ ಈಗಿನ ಒಂದು ಕುರುಡು ಇದಿದೆ, ಇಲ್ಲ. ಇದು ಧರ್ಮ ಪಾಲನೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸಹಜವಾಗಿ ನೆಕ್ಸ್ಟ್ ಆರ್ಥಿಕ ಸುಧಾರಣೆ ಆಗುತ್ತೆ. ಎಷ್ಟೋ ಜನ ಇದ್ದಾರೆ ಅಷ್ಟು ಶೈಕ್ಷಣಿಕವಾಗಿ ಅವರು ಇದ್ದೇ ಇರ್ಬಹುದು, ಆದ್ರೆ ಧರ್ಮ ಅಲ್ಲ, ಅವ್ರ ಆರ್ಥಿಕ ಸುಧಾರಣೆ ಇದೆ. ಇದು ಕೂಡ ನಮ್ಮ ಒಂದು ನಮ್ಮ ಧರ್ಮದ ಪಾಲನೆ ಮೇಲೆ ಅವಲಂಬಿಸಿದೆ, ಇನ್ನೊಂದು ನಮ್ಮ ಪೂರ್ವ ಕರ್ಮದ ಮೇಲೆ ಕೂಡ ಅವಲಂಬಿಸಿದೆ. ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆ ಹೇಳ್ತಾರೆ. ಅವರ ಜೀವನದಲ್ಲಿ ಕಲ್ಕತ್ತಾದಲ್ಲಿ ಒಬ್ಬ ತುಂಬಾ ಕಲಿತ ವ್ಯಕ್ತಿ ಅಂದ್ರೆ ಈಗಲ್ಲ, ಪ್ರಭುಪಾದರ ಅವರು ಒಂದು ಸಮಯದಲ್ಲಿ 100 ವರ್ಷಗಳ ಹಿಂದೆ, 20ನೇ ಶತಮಾನದಲ್ಲಿ, 21ನೇ ಪ್ರಾರಂಭದಲ್ಲಿ ಪ್ರಭುಪಾದರು ಹೇಳ್ತಾರೆ, ಆ ವ್ಯಕ್ತಿ ಆ ಕಾಲದಲ್ಲೇ ಬ್ರಿಟಿಷ್ ರಿಟರ್ನ್. ಈಗ ಈ ಜನರು ಅಮೆರಿಕದಲ್ಲಿ ಕಲ್ತರೆ ಹಾರ್ವರ್ಡ್ ಇನ್ನೊಂದು ಅಂತ ಬಯಸ್ತಾರೆ, ಇಚ್ಛಿಸ್ತಾರೆ, ಆ ತರ ಪ್ರೋತ್ಸಾಹಿಸ್ತಾರೆ. ಸೊ ಆ ರೀತಿಯೇ ಹಿಂದೆ ಇಂಗ್ಲೆಂಡ್ ಆ ತರ ಇತ್ತು, ಆ ದೇಶ ಆ ತರ. ಈಗಲೂ ಕೂಡ ಹೋಗ್ತಾರೆ ಇಂಗ್ಲೆಂಡ್ಗೆ. ಸೊ ಅಲ್ಲಿ ಆ ಸಮಯದಲ್ಲಿ ಆ ವ್ಯಕ್ತಿ ದೊಡ್ಡ ಒಂದು ವಿದ್ಯಾಭ್ಯಾಸ, ಶಿಕ್ಷಣ
ವೈದ್ಯಕೀಯ ಶಿಕ್ಷಣ ಏನೋ ಮಾಡಿರೋದು, ಮಾಡಿ ಬಂದದ್ದಂತೆ. ಮತ್ತೆ ಆದ್ರೆ ಹೇಳ್ತಾರೆ ಆ ವ್ಯಕ್ತಿ ತುಂಬಾ ಒಂದು ಆರ್ಥಿಕವಾಗಿ ತುಂಬಾ ಹಿಂದೆ ಅಂದ್ರೆ ಆರ್ಥಿಕವಾಗಿ ಆ ವ್ಯಕ್ತಿಗೆ ಸರಿಯಾದ ಒಂದು ಮನೆ, ಒಂದು ಸ್ವಂತ ಮನೆ ಸರಿಯಾಗಿಲ್ಲ, ಬಹಳ ಕಷ್ಟ, ಬಡತನ. ಪ್ರಭುಪಾದ ಹೇಳ್ತಾರೆ ಅಷ್ಟು ಕಲಿತ ವ್ಯಕ್ತಿ, ಅಷ್ಟು ವಿದ್ಯಾಭ್ಯಾಸ ಮಾಡಿದ್ದು, ಅಷ್ಟು ಪರಿಶ್ರಮ, ಆದ್ರೆ ಯಾಕೆ ಈ ರೀತಿ ಈ ವ್ಯಕ್ತಿಗೆ ಒಂದು ಕಡೆ. ಇನ್ನೊಂದ್ ಕಡೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಒಮ್ಮೆ ಅವರು ಯಾವ್ದೋ ಬ್ಯಾಂಕಿನಲ್ಲೋ ಹೋಗಿರ್ತಾರೆ ಅನ್ಸುತ್ತೆ ಪ್ರಭುಪಾದ. ಅವರ ಪ್ರಭುಪಾದರು ಕೂಡ ಗೃಹಸ್ಥರಾಗಿದ್ರು, ಅವ್ರ ವ್ಯಾಪಾರ ಜೀವನ ಇತ್ತು. ಸೊ ಪ್ರಭುಪಾದರು ಬ್ಯಾಂಕಿಗೆ ಹೋದಾಗ ಯಾರೊಬ್ಬ ವ್ಯಕ್ತಿ ಅವರಿಗೆ, ನನಗೆ ಸ್ವಲ್ಪ ಇದು ಬರೆದು ಕೊಡಿ, ಇದು ಏನೋ ಹಣ ವಿಡ್ರಾ ಮಾಡೋದು ಏನೋ ಆ ತರ, ಇದಕ್ಕೆ ಬರೆದು ಕೊಡಿ ಅಂತ ಪ್ರಭುಪಾದರು ಕೇಳತ್ತೆ. ಪ್ರಭುಪಾದರು ಹೇಳ್ತಾರೆ ಆ ವ್ಯಕ್ತಿ ಆದ್ರೆ ಕೋಟ್ಯಾಧಿಪತಿ. ಆ ಸಮಯದಲ್ಲಿ ಆ ವ್ಯಕ್ತಿಗೆ ಆರ್ಥಿಕವಾಗಿ ತುಂಬಾ ಮೇಲೆ ಇದಾಗಿದೆ, ಸುಧಾರಣೆ ಇದೆ, ಆದ್ರೆ ಇದು ಅಕ್ಷರ ಬರಹ ಕೂಡ ಬರೋದಿಲ್ಲ. ಸೊ ಪ್ರಭುಪಾದರು ಜೋಕ್ ಮಾಡ್ತಾರೆ, ನಗೆ ಮಾಡ್ತಾರೆ. ನಾವೇನಾದ್ರೂ ಆ ವ್ಯಕ್ತಿಗೆ ವಿಡ್ರಾಲ್ ಸ್ಲಿಪ್ ಬರೆಯುವಾಗ ನಮ್ಮ ಹೆಸರು ಬರ್ಕೊಂಡ್ಬಿಟ್ರೆ, ಇಲ್ಲ ಚೆಕ್ ವೈಸ್ ನಾವು ಹೇಳ್ತೀವಿ, ಆ ಚೆಕ್ ಯಾರೋ ಹೆಸರು ಬರೆದು ನಾವು ಅಕೌಂಟ್ ಪೇ ಮಾಡ್ತೀವಿ ನಾವು. ಅಕೌಂಟ್ ನೋಡುವಾಗ ನಮ್ಮ ಇದೆಲ್ಲ ಹಾಕೊಂಡ್ಬಿಟ್ರೆ, ಈಗ ತುಂಬಾ ಇದೆಲ್ಲ ಆಗುತ್ತೆ, ಇದೆಲ್ಲ ತುಂಬಾ ಇಂಟರ್ನೆಟ್ ಇದು ಸಮಯ, ಎಲ್ಲೆಲ್ಲೋ ಮಾಡ್ತಾರೆ ಇದೆಲ್ಲ ತುಂಬಾ. ಸೊ ಪ್ರಭುಪಾದ ಹೇಳ್ತಾರೆ ಆ ರೀತಿ ಆ ವ್ಯಕ್ತಿಯಿಂದ ಬರ್ಕೊಂಡ್ಬಿಟ್ರೆ, ತಗೊಂಡ್ಬಿಟ್ರೆ ಆ ವ್ಯಕ್ತಿ ಗೊತ್ತಾಗೋದಿಲ್ಲ, ಬರಹ ಓದಕ್ಕೂ ಬರೋದಿಲ್ಲ, ಅನಕ್ಷರ. ಆದ್ರೆ ತುಂಬಾ ಒಂದು ಆರ್ಥಿಕವಾಗಿ ಕೋಟಿ ಆಗ್ತದೆ, ಮಿಲಿಯನಿಯರ್ ಆ ಸಮಯದಲ್ಲಿ. ಹೀಗೆ ಪ್ರಭುಪಾದ ಹೇಳ್ತಾರೆ ನೋಡಿ, ಹೀಗೆ ನಾವು ನಮ್ಮ ಒಂದು ಅನಿಸಿಕೆಯಿಂದ ಆ ವ್ಯಕ್ತಿ ಆರ್ಥಿಕ ಸುಧಾರಣೆ ಆಗುತ್ತೋ, ಒಬ್ಬ ಶ್ರೀಮಂತನಾಗ್ತಾನೋ ಅಂತ, ಅದು ನಮ್ಮ ಪ್ರಯತ್ನ ಇದೆ, ಈ ಜೀವನದಲ್ಲಿ ಪ್ರಯತ್ನ ಇದೆ, ಇಲ್ಲ ಅಂತಾನೆ. ಆದ್ರೆ ಅದಕ್ಕೂ ಕೂಡ ಹೆಚ್ಚಾಗಿ ನಮ್ಮ ಪೂರ್ವ ಕರ್ಮದ ಇದಿದೆ, ಪ್ರಭಾವ ಇದೆ ಅದರಲ್ಲಿ. ಹಾಗೆ ಇದೆಲ್ಲವೂ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡು ಇನ್ನ ಪ್ರಹ್ಲಾದ ಮಹರ್ಷಿ ಬಹಳ ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಸುಖಂ ಐಂದ್ರಿಯಕಂ ದೈತ್ಯ ದೇಹಯೋಗೇನ ದೇಹಿನ. ಸೊ ಅವ್ರು ಹೇಳ್ತಾರೆ, ಸುಖ ಈ ರೀತಿ ಶ್ರೀಮಂತಿಕೆ ಆಗ್ಬೋದು, ಈ ರೀತಿ ಒಂದು ಒಳ್ಳೆ ಸ್ಥಾನ ಆಗ್ಬೋದು, ಪದವಿ ಆಗ್ಬೋದು, ಇದೆಲ್ಲವೂ ಇಂದ್ರಿಯ ಸುಖ, ಇದೆಲ್ಲವೂ ಭೌತಿಕವಾಗಿ, ಇದೆಲ್ಲವೂ ದೇಹಯೋಗೇನ ದೇಹಿನ, ದೇಹವನ್ನು ನಾವು ಹೇಗೆ ಪಡೆದಿದ್ದೇವೆ ನಮ್ಮ ಪೂರ್ವ ಕರ್ಮದಿಂದ ಹಾಗೆ ಸಿಗುತ್ತೆ. ಯಥಾ ದುಃಖಂ ಅಯತ್ನತಃ. ಹಾಗೆ ಮೇಲೆ ಅವ್ರ ಉದಾಹರಣೆ ಹೇಳ್ತಾರೆ, ಇದು ಹೇಗೆ ಅಂದ್ರೆ ನಮಗೆ ಹೇಗೆ ದುಃಖ ಬರುತ್ತೆ. ದುಃಖ ಅನ್ನೋದು ನಾವು ಕೇಳದೆ, ನಾವು ಆಹ್ವಾನಿಸದೆ, ಅದು ನಮ್ಮ ಮೇಲೆ ಬಲಾತ್ಕಾರ ಬರುತ್ತೆ. ಸಡನ್ ಆಗಿ ಅಯ್ಯೋ ಇದೇನು ಇಷ್ಟು ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ ಅಲ್ಲ, ಇದಕ್ಕೆ ಪರಿಹಾರವೇ ಇಲ್ಲ ಅಲ್ಲ, ನಾನು ಎಲ್ಲ ನನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾ ಇದ್ದೀನಿ, ಇದೆಲ್ಲ ಉಪಯೋಗಿಸೋ ನನಗೆ ಒಂದು ಹೆಜ್ಜೆ ಕೂಡ ಮುಂದೆ ನನಗೆ ಆಗ್ತಾ ಇಲ್ಲ, ಹಾಗೆ ಲಾಕ್ ಆಗ್ಬಿಟ್ಟಿದೆ. ನಮ್ಮ ಒಂದು ಪ್ರಾಬ್ಲಮ್ಗೆ ಪರಿಹಾರವೇ ಕಾಣೋದಿಲ್ಲ, ಇದಕ್ಕೆ ಸೊಲ್ಯೂಷನ್ ಇಲ್ವಾ, ಇದಕ್ಕೆ ದುಃಖ ಬರುತ್ತೆ. ಈ ರೀತಿ ನಮ್ಗೆ ಒಂದೊಂದು ಹೆಜ್ಜೆಯಲ್ಲೂ ನಮಗೆ ಅಡಚಣೆಗಳು ಬರ್ಬೋದು, ಯಾವ ಆರ್ಥಿಕವಾಗೋ, ಇಲ್ಲಾಂದ್ರೆ ಇನ್ನೊಂದು ಯಾವುದೋ ಇದರಲ್ಲೋ, ಇನ್ನೊಂದು ಪ್ರತಿ ಎಷ್ಟೆಷ್ಟೋ ರೀತಿ ಬರ್ಬೋದು, ತೊಂದರೆ, ದುಃಖ ಬರ್ಬೋದು, ಟೆನ್ಷನ್, ಆಂಗ್ಸೈಟಿ, ಮನಸ್ಸಿನ ಗೊಂದಲ. ಸೊ ಅವ್ರು ಹೇಳ್ತಾರೆ, ಇದನ್ನೇನು ನಾವು ಕೇಳಲಿಲ್ಲ, ಆದರೂ ಕೂಡ ಹಾಗೆಯೇ ಬಂತು. ಹೇಗೆ ಬಂತು ಇದು ನಾವು ಆಹ್ವಾನಿಸದೆ ಈ ರೀತಿಯ ದುಃಖ, ಯಾರು ಕೇಳ್ಕೊಳ್ಳಿಲ್ಲ, ನಾವು ಬಂತು. ಅನಾರೋಗ್ಯ, ಸಡನ್ ಆಗಿ ಹೋಗ್ತೇವೆ, ಏನೋ ಚಿಕ್ಕ ನೋವಾಯ್ತು ಏನು ಅಂತ ಹೋದ್ರೆ ಡಾಕ್ಟರ್ ಹತ್ರ, ಇಲ್ಲ ನಿಮ್ಮ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಇದೆ, ಅಲ್ಲಿ ನಿಮ್ಮ ಇದನ್ನು ಒಂದು ಕರುಳಿನ ಇದನ್ನು ಗಾಲ್ ಬ್ಲಾಡರ್ ಇನ್ನೊಂದು ಅದನ್ನು ತೆಗಿಬೇಕು ಅಂತ ತೆಗೆದುಬಿಡ್ತಾರೆ ಡಾಕ್ಟರ್, ಆಪರೇಷನ್ ಮಾಡಿ ತೆಗಿತಾರೆ. ಆಮೇಲೆ ಕೂಡ ನೋವಿರುತ್ತೆ. ಡಾಕ್ಟರ್ ಹತ್ರ ಏನು ಅಂತ ಕೇಳಿದ್ರೆ, ಇಲ್ಲ ನೀವೀಗ ಸಹಿಸ್ಕೊಳ್ಬೇಕಷ್ಟೇ, ನಾವು ಮಾಡಿದ್ವಿ ನಮ್ಮ ಕೈಯಲ್ಲಿ, ಆದರೆ ಅಷ್ಟೇ, ನಮ್ಮ ಮಟ್ಟಿಗೆ ಇಷ್ಟೇ. ಸೊ ಈ ರೀತಿ ಯಾವಾಗ ಯಾವ ರೀತಿಯಲ್ಲಿ ಯಾರಿಗೆ ನೋವು ಬರುತ್ತೆ, ಆರೋಗ್ಯ ದೇಹದ ಇದರಿಂದನೋ, ಆರ್ಥಿಕದಿಂದನೋ, ಇಲ್ಲ ನಮಗಿರುವ ಬಂಧು ಸಮಾಜದಲ್ಲಿ ನಮಗೆ ಒಂದು ಸಂಬಂಧಗಳಲ್ಲೂ ಗೊತ್ತಿಲ್ಲ, ದುಃಖಗಳು ಬರುತ್ತೆ, ಬರಲೇಬೇಕು. ಇದು ಜಗತ್ತು ಅಂದ್ರೆ ಇದು ದುಃಖಾಲಯಂ ಅಶಾಶ್ವತಂ. ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಟ್ಯಾಂಪ್ ಹಾಕ್ಬಿಟ್ಟಿದ್ದಾರೆ ಹಾಗೆ ಈ ಈ ಲೋಕದಲ್ಲಿ ಇದೇನಿದು, ಇದು ದುಃಖಾಲಯ, ನಾವಿದು ಸುಖಾಲಯ ಅನ್ಕೊಂಡಿದ್ದೀವಿ. ಇದಾಗ್ಬಿಟ್ರೆ ಆಯ್ತು ಕೃಷ್ಣ, ನಾನೆಲ್ಲ ಪರ್ಫೆಕ್ಟ್, ಎಲ್ಲ ನನಗೆ ಚೆನ್ನಾಗಿದೆ. ಇಲ್ಲ, ಆಗೋದಿಲ್ಲ. ಇದಲ್ಲ ಅಂದ್ರೆ ಇನ್ನೊಂದು ಬರುತ್ತೆ, ಇನ್ನೊಂದಿಲ್ಲ ಅಂದ್ರೆ ಇನ್ನೊಂದು ಬರುತ್ತೆ, ಇನ್ನೊಂದು ಬರುತ್ತೆ, ಬರಲೇಬೇಕು. ಸೊ ನಾವು ಆಕ್ಚುಲಿ ಈ ಜೀವನ ಭೌತಿಕ ಜಗತ್ತು ಅಂದ್ರೆ ಇದು ದುಃಖದ ಆಲಯ ಅಂತ ನಾವು ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನು ದರ್ಶನಂ
ಕೃಷ್ಣ ಹೇಳ್ತಾನೆ ಬುದ್ಧಿವಂತ ಮನುಷ್ಯ ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಈ ದುಃಖಗಳ ಇದು ಆಲಯ ಅಂತ ಅವನು ಜನ್ಮದಿಂದ ಕೂಡಿದೆ, ಮೃತ್ಯುವಿಂದ ಕೂಡಿದೆ. ಮೃತ್ಯು ಬರುತ್ತೆ ನಮಗೂ ಬರುತ್ತೆ, ನಮ್ಮ ಹತ್ರದಗೂ ಬರ್ತಾನೆ ಇರುತ್ತೆ. ನಮಗ್ ಬೇಡ, ನಮ್ಗೆ ಯಾರಿಗೂ ಅಯ್ಯೋ ಹಾಗೆ ಇರೋಣ ಹೀಗೆ ಇರ್ಬೇಕು ಅಂತ ಇಲ್ಲ, ಮೃತ್ಯು ಬರುತ್ತೆ. ನಮ್ಮ ಆಪ್ತರು ಅವ್ರಿಗೂ ಬರುತ್ತೆ, ಕೊನೆಗೆ ನನಗೂ ಬರುತ್ತೆ ಜನ್ಮ ಮೃತ್ಯು ಜರ ವಯಸ್ಸಾದಷ್ಟು ಆ ನೋವುಗಳು, ಆ ಒಂದು ಇದು ಬರುತ್ತೆ ದೇಹಕ್ಕೆ. ದೇಹ ಇರೋ ಬಲ ಇಲ್ಲ, ಅದಕ್ಕೆ ಜನ್ಮ ಮೃತ್ಯು ಜರ ವ್ಯಾಧಿ ಎಷ್ಟು ರೋಗಗಳು. ಸೊ ಈ 4 ಇದು ಖಂಡಿತ, ಇದಂತೂ ಖಂಡಿತ ಬಂದೇ ಬರುತ್ತೆ. ಬೇರೆದು ಎಕ್ಸ್ಟ್ರಾ, ಬೇರೆದೇನಿದೆ ಅದು ನಮ್ಗೆ ಎಕ್ಸ್ಟ್ರಾ ಮೆನು ಹೇಳ್ತಾರೆ, ಮೇನ್ ಮೆನು ನಾವು ಹೇಳ್ತೇವೆ ಒಂದ್ಸಲ ಒಬ್ಬರಿಗೆ, ಇದು ಬೇಕೇ ಬೇಕು ಪದಾರ್ಥಗಳು, ಇನ್ನೇನೋ ನೀವು ಸೇರಿಸ್ಬಂದ್ರೆ ಸೇರಿಸಿ. ಸೊ ಆ ರೀತಿ ಆಕ್ಚುಲಿ ನಮಗೆ ಬೇರೆ ಬೇರೆ ತೊಂದರೆಗಳಿದೆ, ಅದೆಲ್ಲವೂ ಕೂಡ ಎಕ್ಸ್ಟ್ರಾ. ಆಕ್ಚುಲಿ ಅದು ಮೇನ್ ಇದಲ್ಲ, ಮೇನ್ ಮೆನು. ಮೇನ್ ಪ್ರಾಬ್ಲಮ್ ಅಂದ್ರೆ ಜನ್ಮ, ಪುನರ್ಜನ್ಮ. ಆಯ್ತು, ಇದು ಸತ್ ಮೇಲೆ ಸಾಕಪ್ಪ, ಇನ್ನು ಸಾಂಸಾರಿಕ ಜೀವನ, ಇನ್ನು ಭೌತಿಕ ಜಗತ್ತು ಬೇಡವೇ ಬೇಡ, ಇನ್ನು ನನಗೆ ಹುಟ್ಟು ಬೇಡ, ನನಗೆ ಮುಕ್ತಿ ಬೇಕು. ಇಲ್ಲ, ಮತ್ತೆ ನಾವು ಹುಟ್ಟಲೇಬೇಕು. ಪುನರಪಿ ಜನನಂ ಪುನರಪಿ ಮರಣಂ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ. ಸೊ ನಾವು ನಾಸ್ತಿಕರಾಗೋ ಇಲ್ಲಂದ್ರೆ ವಿಜ್ಞಾನಿಗಳು ಅನ್ಕೊಳ್ಳೋದ್ರಲ್ಲಿ ಈ ಜಗತ್ತಿನ ಜೀವನ ಸರ್ವಸ್ವ, ಇಲ್ಲಿ ಎಷ್ಟು ಇಂದ್ರಿಸುಕೊಂಡು ಅನುಭವಿಸ್ಕೊಳ್ಳೋಣ, ಯಾರು ನೋಡಿದ್ದಾರೆ ಮುಂದೆ ಜೀವನ ಏನಿದೆ ಅಂತ ಅವ್ರು ಭಾವಿಸ್ತಾರೆ. ಇಲ್ಲ, ಪುನರ್ಜನ್ಮ ಇದೆ, ಮತ್ತೆ ನಾವು ಜನ್ಮ ತಾಳ್ಬೇಕು, ಮತ್ತೆ ನಾವು ಏನು ನಮ್ಮ ಕರ್ಮವನ್ನು ಇದೆ, ನಮ್ಮನ್ನ ಹಿಂದೆ ಬಂದಿದೆ, ಅದು ಬೆನ್ನಟ್ಟಿ ಬರುತ್ತೆ. ಅದು ಈ ಜನ್ಮದಿಲ್ಲ ಅಂದ್ರೆ ಮರುಜನ್ಮದಲ್ಲಿ ಮತ್ತೆ ಬರುತ್ತೆ. ಮತ್ತೆ ನಾನು ಈ ಜನ್ಮದಲ್ಲಿ ಈಗ ತಪ್ಪಿಸ್ಕೊಂಡ್ಬಿಟ್ಟೆ, ಆಯ್ತು ಈ ಪ್ರಾಬ್ಲಮ್ ಆಯ್ತು ಅಂತ, ಇಲ್ಲ ನೆಕ್ಸ್ಟ್ ಜನ್ಮದಲ್ಲಿ ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ನಾನು ಇದರಿಂದ ಮುಕ್ತನಲ್ಲ. ಜನ್ಮ ಮೃತ್ಯು ಜರಾವ್ಯಾಧಿ ಇದು ಕಂಟಿನ್ಯೂಸ್ ಆಗಿ ಇದಾಗ್ತದೆ. ಸೊ ಇದು ಕಷ್ಟ, ದುಃಖದ ಸಾಗರ. ಸೊ ಭಕ್ತ ಪ್ರಹ್ಲಾದ ಮಹಾರಾಜರು ಹೇಳೋದು, ಹೇಗೆ ಈ ರೀತಿಯ ದುಃಖ ಬಂದೇ ಬರುತ್ತೆ, ಒಂದಲ್ಲ ಇನ್ನೊಂದು ಬರಲೇಬೇಕು, ಇದು ನಿಯಮ, ಜಗದ ನಿಯಮ. ಸೊ ಹಾಗೆಯೇ ಹೇಳ್ತಾರೆ, ಭೌತಿಕ ಸುಖ ಕೂಡ ಹಾಗೆಯೇ ಬರುತ್ತೆ. ಯಥಾ ದುಃಖಂ ಅಯತ್ನತಃ ಹೇಳ್ತಾರೆ, ಹಾಗೆ ಬರುತ್ತೆ. ಕರ್ಮಣ ದೈವನೇತ್ರೇಣ, ಕರ್ಮದಿಂದ ಇದು ಬರಲೇಬೇಕು. ಸೊ ಹಾಗಾಗಿ ಅದಕ್ಕೆ ಜಾಸ್ತಿ ಶ್ರಮಿಸಬೇಡಿ, ನೀವು ಭೌತಿಕ ಸುಖಕ್ಕೋಸ್ಕರ ಶ್ರಮಿಸಬೇಡಿ. ಅದು ಸಿಗುತ್ತೆ ನಮ್ಗೆ, ಅದಕ್ಕೆ ಎಷ್ಟು ಬೇಕು ಅಷ್ಟು ಪ್ರಯತ್ನ ಮಾಡ್ಬೇಕು. ಏನೂ ಇಲ್ಲದೆ ನಾವು ನಂಗೆಲ್ಲ ಬಂದ್ಬಿಡುತ್ತೆ ನನಗೆ ಅಂತ ಅಲ್ಲ, ಸ್ವಲ್ಪ ಪ್ರಯತ್ನ ಮಾಡ್ಬೇಕು. ಆದ್ರೆ ಆ ರೀತಿ ಭೌತಿಕ ಸುಖವನ್ನು ಪ್ರಾಪ್ತಿ ಮಾಡ್ಲಿಕ್ಕೆ ನಾವು ನಮ್ಮ ಜೀವನದ ಧ್ಯೇಯವನ್ನು ಮಾಡ್ಕೊಳ್ಬಾರ್ದು, ಗುರಿಯನ್ನು ಮಾಡ್ಕೊಳ್ಬಾರ್ದು. ನಾವೇನ್ ಮಾಡ್ಬೇಕು, ಈಗ ಧ್ರುವ ಮಹಾರಾಜರು ತೋರಿಸಿರೋ ರೀತಿಯಲ್ಲಿ ಧರ್ಮದ ಪಾಲನೆ ಮಾಡ್ಬೇಕು. ಅದಕ್ಕೆ ಜೀವನದ ಪ್ರಾರಂಭದಲ್ಲಿ ಪ್ರಾರಂಭದಲ್ಲಾದ್ರೂ ಇಲ್ಲ, ಈಗ ತಿಳಿದಿದೆ, ನಮ್ಗೆ ಗೊತ್ತಿರ್ಲಿಲ್ಲ, ನಾನು 20 ವರ್ಷನೋ ಇನ್ನೊಂದು ಜೀವನದಲ್ಲಿ ನಮ್ಗೆ ಧರ್ಮ ಅಂದ್ರೆ ಇದು, ಧರ್ಮ ಭಗವಂತನು ಅಂದ್ರೆ ಹೀಗೆ, ಈ ಕೃಷ್ಣ ಪರಮ ಪುರುಷ, ನಾನು ಅವನ ನಿತ್ಯ ಸೇವಕ, ತಿಳಿದಿರಲಿಲ್ಲ ನನಗೆ ಯಾವ ಸಮಯದಿಂದ ನಮಗೆ ತಿಳಿಯುತ್ತೆ. ಅಟ್ಲೀಸ್ಟ್ ಅವಾಗಿಂದ ನಾವು ತುಂಬಾ ಸೀರಿಯಸ್ ಆಗಿ, ಸಿನ್ಸಿಯರ್ ಆಗಿ, ನಾವು ಪ್ರಾಮಾಣಿಕವಾಗಿ ನಾವು ಧರ್ಮದ ಪಾಲನೆ ಮಾಡಬೇಕು. ಧರ್ಮದ ಪಾಲನೆ ಮಾಡಿದ್ಮೇಲೆ ಬರುತ್ತೆ ನಮಗೆ ಆರ್ಥಿಕ ಸುಧಾರಣೆ, ಆಟೋಮ್ಯಾಟಿಕ್ ಆಗುತ್ತೆ. ಧರ್ಮ ಅರ್ಥ ಬರ್ಲೇಬೇಕು, ಈಗೋ ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಸಮಯನೋ ಬರುತ್ತೆ. ಧ್ರುವ ಮಹಾರಾಜರ ಜೀವನದಲ್ಲಿ ನೋಡಿದ್ವಿ, ಅವರಿಗೆ ಆಳ್ವಿಕೆ ಭಗವಂತನು ಕೊಟ್ಟದ್ದು, ಯಾರು ಅವ್ರಿಗೆ ವೈರಿಗಳಿಲ್ಲ. ಯಕ್ಷರು ಅವರು ಕೂಡ ಏನೂ ಇಲ್ಲ, ಅವರೆಲ್ಲರೂ ಕೂಡ ಕುಬೇರನೇ ಬಂದು ಮತ್ತೆ ಅವ್ರಿಗೆ ನಿಮಗೆ ಧನ್ಯವಾದಗಳು, ನೀವು ನನ್ನ ಅನುಯಾಯಿಗಳನ್ನು ಬಿಟ್ಬಿಟ್ರಿ, ಅವ್ರನ್ನ ಕೊಲ್ಬೋದಾಗಿತ್ತು. ಅಂದ್ರೆ ಅಷ್ಟು ಬಲಶಾಲಿ, ಆರ್ಥಿಕವಾಗಿ ಆಗ್ಬೋದು, ಬಲವಾಗಿ ಆಗ್ಬೋದು, ಯಾವುದೇ ರೀತಿಯಲ್ಲಿ ಭೌತಿಕವಾಗಿ ಯೋಚನೆ ಮಾಡಿದ್ರು ಧ್ರುವ ಮಹಾರಾಜನಿಗೆ ಆದಿಕೆ ಸ್ಥಾನ. ಮೊದಲು ಧರ್ಮ, ಮತ್ತೆ ಅರ್ಥ, ಕಾಮ, ಆ ರೀತಿಯ ಒಂದು ಇದು ಸಿಕ್ಕಿದ ಮೇಲೆ ಭೌತಿಕ ಇಚ್ಛೆಗಳು ಪೂರೈಕೆ ಮಾಡ್ಕೊಳ್ಬಹುದು, ನಂತರ ಕೊನೆಗೆ ಮೋಕ್ಷ. ಸೊ ಈ ರೀತಿ ಸಾಧಾರಣ ವೈದಿಕ ವಿಧಿ. ಸೊ ಧ್ರುವ ಮಹಾರಾಜರು ಈ ರೀತಿ ಬ್ರಹ್ಮಚರ್ಯ ಜೀವನ ಮಾಡಿದ್ರು. ನಂತರ ಈ ಗೃಹಸ್ಥ ಜೀವನದಲ್ಲಿ ಅವರ ಅತಿ ಮಾನುಷ ಚಟುವಟಿಕೆಗಳು ಅವ್ರು ಮಾಡಿದ ಸಾಮಾನ್ಯ ವ್ಯಕ್ತಿ ಮಾಡೋ ರೀತಿ ಚಟುವಟಿಕೆಗಳಲ್ಲ, ಅವರು ಮಾಡಿ ಅವ್ರಿಗೆ ಆತೈತ್ಯ ಒಂದು ಅಷ್ಟು ಜೀವಾವಧಿ 36,000 ವರ್ಷಗಳ ಕಾಲ ಅಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟಿದ್ರು ಕೂಡ ಅವರು ಮಹಾತ್ಮ ಅಂತ ಹೇಳ್ತಾರೆ ಅವ್ರ ಬಗ್ಗೆ. ಮಹಾತ್ಮ ಅವಿಚಲೇಂದ್ರಿಯ, ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವ್ರ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಭಗವದ್ಗೀತೆಯಲ್ಲಿ ಕೃಷ್ಣ ಮಹಾತ್ಮನಂದ್ರೆ ಏನು ಅಂತ ಭಗವಂತನು 2-3 ಕಡೆ ಮಹಾತ್ಮ ಪದವನ್ನು ಉಪಯೋಗಿಸಿ ಕೇಳ್ತೇವೆ. ಅಲ್ಲಿ ಭಗವಂತನ ಹೇಳೋದು, ಮಹಾತ್ಮನಂದ್ರೆ ಅವರು ಸದಾ ನನ್ನ ಅಂತರಂಗ ಶಕ್ತಿಯಲ್ಲಿದ್ದಾರೆ, ಅವರು ಬಹಿರಂಗ ಶಕ್ತಿಯಲ್ಲಿಲ್ಲ. ಬಹಿರಂಗ ಶಕ್ತಿ ನಮ್ಗೆ ಮಾಯೆ, ನಮ್ಮನ್ನು ಬಲವಾಗಿ ರಾಜಸ ತಾಮಸ ಗುಣಗಳಲ್ಲಿ ನಾವು ಅದನ್ನು ಪಡೆದು ಆ ಚಟುವಟಿಕೆಗಳಲ್ಲಿ ತೊಡಗ್ತಾ ಇದೆ. ಆದರೆ ಧ್ರುವ ಮಹಾರಾಜನು ಆ ರೀತಿ ಅಲ್ಲ,
ಅವರು ಮಹಾತ್ಮ. ಹಿಂದೆ ಶ್ಲೋಕದಲ್ಲಿ ಕೇಳಿದ್ದು ಮಹಾಭಾಗವತ ಮಹಾಮತಿಹಿ ಅಂತ ಕೇಳಿದ್ವಿ ಅವ್ರ ಬಗ್ಗೆ ನಾವು ಒಂದು ಕಡೆ. ಸೊ ಮಹಾಭಾಗವತ ಅವ್ರ ಹಾಗೆ ಅವರು ಮಹಾಭಾಗವತರು, ಅವರು ಮಹಾತ್ಮರು, ಅವ್ರ ಮಹಾಮತಿಯನ್ನು ಉಳ್ಳವರು. ಮತ್ತೆ ಅವ್ರ ಗುಣಗಳ ಬಗ್ಗೆ ಎಲ್ಲ ಸದ್ಗುಣ ಶೀಲ ಸಂಪನ್ನ ಸರ್ಲಾಗಲಕ್ಕೆ ಅವ್ರ ದಿವ್ಯ ಗುಣಗಳ ಬಗ್ಗೆ ವಿವರಣೆ ಕೇಳಿದ್ವಿ ನಾವು. ಈಗಲೂ ಕೂಡ ಹೇಳ್ತಾ ಇರೋದು ಆ ರೀತಿ ಮಹಾತ್ಮರಾಗಿ ಅವರ ಇಂದ್ರಿಯಗಳು ಸಂಪೂರ್ಣವಾಗಿ ಅವರ ನಿಗ್ರಹದಲ್ಲಿ ಅವಿಚಲ. ಮತ್ತೊಂದು ಕಡೆ ಹೇಳ್ತಾರಲ್ಲ ಪ್ರಭು, ಸತತ ಕೀರ್ತಯಂತೋ ಮಾಮೆ ತಂತಶ್ಚ ದೃಢಾವೃತ, ಅದು ಕೂಡ ಮಹಾತ್ಮರದ್ದೇ ಅಲ್ವಾ? ಸತತ ಕೀರ್ತೋಯಂತೋ ಮಾಮೆ ತಂತಶ್ಚ ದೃಢಾವೃತ ನಮಸ್ಯಂತಶ್ಚ ಮಾಂ ವ್ಯಕ್ತ್ಯ ನಿತ್ಯಯುಕ್ತ ಉಪಾಸ. ಅದು ಮಹಾತ್ಮ ಶ್ಲೋಕ ಕಂಟಿನ್ಯೂಷನ್. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಸತತಂ ಕೀರ್ತಯಂತೋ ಮಾ. ಇಲ್ಲಿ ಅವ್ರು ಕೇಳಿದ್ದು ಕೂಡ ಅದೇ. ಯಾರು ಕೇಳಿದ್ದವರು? ಅವರು ಕುಬೇರರು ಅವ್ರಿಗೆ ಆಶೀರ್ವಾದ ಏನ್ ಬೇಕು ಅಂತ ಕೇಳಿದ್ರೆ, ಸದಾ ನನಗೆ ಸ್ಮರಣೆ, ಕೃಷ್ಣನ ಸ್ಮರಣೆ ಮಾಡೋ ಒಂದು ಇದು ಶಕ್ತಿ ಕೊಡಿ ನನಗೆ ಅಂತ ಕೇಳಿದ್ರು. ಸೊ ಹಾಗೆ ಅವರು ಸತತಂ ಕೀರ್ತಯಂತೋ ಮಾ, ಅವರ ಎಲ್ಲ ಭೌತಿಕ ಚಟುವಟಿಕೆ ನಡೀತಾ ಇದೆ, ಅದ್ರ ಜೊತೆಗೆ ಅವರು ಸತತಂ ಕೀರ್ತಯಂತೋ ಮಾ, ಅವ್ರು ಸತತ ಕೃಷ್ಣ ಕೀರ್ತನೆ ತೊಡಗಿದ್ದಾರೆ. ಯಥಾರ್ಥಶ್ಚ ದೃಢವ್ರತ, ತುಂಬಾ ದೃಢವಾಗಿ ಅವರು ದೃಢ ಸಂಕಲ್ಪದಿಂದ. ನಮಸ್ಯಂತಶ್ಚ ಮಾಂ ಭಕ್ತ್ಯ, ಭಗವಂತನಿಗೆ ಆ ರೀತಿ ಪ್ರತಿ ಕ್ಷಣ ಅವರು ನಮಸ್ಕರಿಸುತ್ತಾ ನಿತ್ಯಯುಕ್ತ ಉಪಾಸತೆ, ಅವರು ಆ ರೀತಿ ಭಗವಂತನನ್ನು ನಿತ್ಯವಾಗಿ ನಿರಂತರವಾಗಿ ಒಂದು ಕ್ಷಣದ ಇದು ಇಲ್ಲದೆ ಅವರು ಸೇವೆ ಮಾಡ್ತಾರೆ, ನಿರಂತರ ಸೇವೆ. ಸೊ ಇದು ಧ್ರುವ ಮಹಾರಾಜರು. ಸೊ ಹಾಗೆ ಮಾಡೋದ್ರಿಂದ ಅವರು ಮಹಾತ್ಮರು. ಮತ್ತೆ ಅವರ ಇಂದ್ರಿಯಗಳು ಗೋಸ್ವಾಮಿ ಅಂತ ನಾವು ಹೇಳ್ತೀವಿ, ಸಂಪೂರ್ಣ ನಿಗ್ರಹದಲ್ಲಿದೆ. ಅವಿಚಲ ಇಂದ್ರಿಯ. ಸೊ ಇಂದ್ರಿಯಗಳು ನಮಗೆ ವಿಚಲಿತವಾಗುತ್ತೆ, ನಮಗೆ ನಮ್ಮ ಮನಸ್ಸು ವಿಚಲಿತವಾಗುತ್ತೆ, ನಮ್ಮ ಇಂದ್ರಿಯಗಳು ನಮ್ಮನ್ನು ಕಾಡ್ತಾ ಇವೆ ನಮಗೆ. ಆದ್ರೆ ಧ್ರುವ ಮಹಾರಾಜ ಸ್ಥಾನ ಹಾಗಲ್ಲ. ಅವ್ರು ಹೇಳ್ತಾ ಇದಾರೆ, ಅವರು ಅವಿಚಲ ಇಂದ್ರಿಯ ಅಂದ್ರೆ ಅವರು ಅವರು 36,000 ವರ್ಷಗಳಾಗಿದೆ ಅಂದ್ರೆ ಅವರು ತುಂಬಾ ವೃದ್ಧರಾಗಿ ಅನ್ಸ್ಬೋದು ನಮ್ಗೆ. ಅವ್ರು ತುಂಬಾ ವಯಸ್ಸಾಗಿ ಅವರು ನಮಗೆ ಬಿಳಿ ಕೂದಲು ಬರುತ್ತೆ, ಬಿಳಿ ಕೂದಲು ನಮ್ಗೆ ಬಂದಿದೆ ಆಗ್ಲೇ. ಸೊ ಹೀಗೆ ನಮಗೆ ಇಂದ್ರಿಯಗಳು ಶಕ್ತಿ ಕಡಿಮೆ ಆಗುತ್ತೆ. ಹೀಗೆ ಆಗಲ್ಲ. ಧ್ರುವ ಮಹಾರಾಜರಿಗೆ ಅಷ್ಟು ವಯಸ್ಸಾದ್ರೂ ಕೂಡ ಇಂದ್ರಿಯ ಶಕ್ತಿ ಹಾಗೆ ಇದೆ ಅಂತ. ಆದ್ರೆ ಇಂದ್ರಿಯ ಶಕ್ತಿ ಇದೆ ಅನ್ನೋದಕ್ಕೆ ಅವ್ರು ಇಂದ್ರಿಯ ಸುಖದಲ್ಲಿ ತೊಡಗಿದ್ದಲ್ಲ ಹೇಳ್ತಾರೆ. ಅವರು ಅದನ್ನ ಇಲ್ಲಿ ಹೇಳ್ತಾ ಇದಾರೆ, ಇಂದ್ರಿಯ ಸುಖದಲ್ಲಿ ಅವರು ಭೌತಿಕವಾಗಿ ನಾವು ಇದು ಮಾಡೋ ಇಂದ್ರಿಯ ತೃಪ್ತಿ, ಸೆನ್ಸ್ ಗ್ರಾಟಿಫಿಕೇಶನ್, ಇದಕ್ಕೆ ಇಲ್ಲ. ಅವರು ಅದನ್ನು ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತಾರೆ. ಋಷಿಕೇನ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಸೊ ಋಷಿಕೇನ, ನಮ್ಮ ಇಂದ್ರಿಯಗಳೇನಿದೆ ಅದೆಲ್ಲವನ್ನು ಕೃಷ್ಣನ ತೃಪ್ತಿಗೆ ಉಪಯೋಗಿಸ್ಬೇಕು. ಸೊ ಧ್ರುವ ಮಹಾರಾಜರು ಆ ರೀತಿ ಅವರ ಭೌತಿಕ ಚಟುವಟಿಕೆಗಳು ನಡೀತಾ ಇತ್ತು. ಭೌತಿಕ ಚಟುವಟಿಕೆಗಳಂದ್ರೆ ಧರ್ಮ ಯಜ್ಞಗಳೆಲ್ಲ ಮಾಡಿದ್ರು ಅಂತ ಕೇಳಿದ್ವಿ ನಾವು. ಸೊ ಅದೆಲ್ಲ ಮಾಡ್ತಾ ಇದ್ರು. ಮತ್ತೆ ಎಷ್ಟೋ ಜವಾಬ್ದಾರಿ ಇದೆ, ಅದೆಲ್ಲ ಮಾಡ್ತಾ ಇದ್ದಾರೆ ಅವರು. ಆದ್ರೆ ಇಂದ್ರಿಯ ಸುಖದ ಅವಕಾಶಗಳಿದೆ, ಆದ್ರೆ ಅದರಲ್ಲೇನೋ ಅವ್ರಿಗೆ ಮನಸ್ಸದ್ರಿಂದ ಅವರು ಭಗವಂತನ ನಿತ್ಯ ಸೇವೆಯಲ್ಲಿ ಇದ್ರು ಅವರು. ಮತ್ತೆ ಹಾಗಿರೋದ್ರಿಂದ ಅವರು ಹೇಳ್ತಾರೆ, ಕಾಲ ಸಮಯದಲ್ಲಿ ವಾನಪ್ರಸ್ಥ ಜೀವನ ಅವ್ರದ್ದು ಪ್ರಾರಂಭ, ಅದ್ರ ಬಗ್ಗೆ ಏನೋ ಕೇಳ್ತಾ ಇದ್ರು. ಅವರ ಮಗನು ಸ್ವಲ್ಪ ಅವರ ವಯಸ್ಸಿಗೆ ಬಂದು ಅವರು ಆಯ್ತು ಅವರ ಹೊಣೆಗಾರಿಕೆ ತಗೊಳ್ಬೋದು ಅಂದಿದ್ದೆ, ಅವರಿಗೆ ವಹಿಸ್ಬಿಟ್ರು. ನೋಡಿ, ಇದು ವೈದಿಕ ಕಾಲದ ರಾಜರ್ಷಿಗಳಂದ್ರೆ ಅವರು ನನಗೆ ಎಷ್ಟು ವಯಸ್ಸಾದ್ರೂ ಕೂಡ ನಾನು ಈಗ ಸಾಯುವ ಇದರಲ್ಲಿದ್ರು ಕೂಡ, ನನಗೆ ಇನ್ನ ರೋಗಗಳೆಲ್ಲ ಬಂದಿದ್ರು ಕೂಡ, ಇವಾಗ ಎಷ್ಟೋ ಜನ ಸಚಿವರು ಕೇಳ್ತೇವೆ ನಾವು, ಒಂದ್ಸಲ ಕ್ಯಾನ್ಸರ್ ಬರುತ್ತೆ, ಇನ್ನೊಂದು ಬರುತ್ತೆ, ಅವ್ರು ಅಲ್ಲಿ ಇಲ್ಲಿ ಹೋಗ್ತಾರೆ, ಅಲ್ಲಿ ಅಮೆರಿಕೆ ಹೋಗ್ತಾರೆ, ಅಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾರೆ, ಅಲ್ಲಿ ಹೋಗಿ ಅದನ್ನ ಗುಣ ಮಾಡ್ಕೊಳ್ತಾ ಹೋಗ್ತಾರೆ. ಈಗಲ್ಲ, ಇದೆಲ್ಲ. ಸೊ ಅವರು ಕಾಲ ಸಮಯದಲ್ಲಿ ಅವ್ರು ಬಂದಿದ್ದೇ ಅವರು ಜವಾಬ್ದಾರಿಯನ್ನು ವಹಿಸ್ಬಿಟ್ಟು ಅವರು ನೆಕ್ಸ್ಟ್ ಅವರು ವನಪ್ರಸ್ಥ ಜೀವನಕ್ಕೆ ಅವರು ಧ್ರುವ ಮಹಾರಾಜರು ಹೋಗ್ಬಿಟ್ರು. ಸೊ ಇದು ಆಕ್ಚುಲಿ ರಾಜರ್ಷಿಗಳ ಚಟುವಟಿಕೆಗಳು, ಒಬ್ಬ ಮಹಾತ್ಮನ ಚಟುವಟಿಕೆಗಳು. ಸೊ ಇನ್ನೇನು ನಾನು ಹೇಳ್ಬೇಕು ಅನ್ಕೊಂಡೆ ಇಲ್ಲಿ. ಸೊ ಹೀಗೆ ಉದಾಹರಣೆ ಕೊಡ್ತಾ ಇದ್ದಾರೆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು. ರಘುನಾಥ ದಾಸ ಗೋಸ್ವಾಮಿ. ಸೊ ರಘುನಾಥ ದಾಸ ಗೋಸ್ವಾಮಿ 6 ಗೋಸ್ವಾಮಿಗಳಲ್ಲಿ ಒಬ್ಬರು. ಅವರು ಒಂದೇ ರೂಪ ಸನಾತನೋ ರಘುಯುಗೌ ಶ್ರೀಜೀವ ಗೋಪಾಲಕರು. ರಘುಯುಗೌ ಇಬ್ಬರು ರಘುನಾಥರು, ಒಬ್ಬರು ರಘುನಾಥ ದಾಸ ಗೋಸ್ವಾಮಿ, ಒಬ್ಬರು ರಘುನಾಥ ಭಟ್ಟ ಗೋಸ್ವಾಮಿ. ಸೊ ಇವರು ರಘುನಾಥ ದಾಸ ಗೋಸ್ವಾಮಿ ಬಗ್ಗೆ ಶ್ರೀಲ ಪ್ರಭುಪಾದರು ಹೇಳ್ತಾ ಇರೋದು, ಅವರು ಈಗ ಧ್ರುವ ಮಹಾರಾಜರು ಹೇಗೆ ಅವರ ಜವಾಬ್ದಾರಿಯುತ ಜೀವನವನ್ನು ನಡೆಸಿದ್ರು, ರಾಜನಾಗಿ ಮಹಾರಾಜನಾಗಿ ಅವರು ಬೇಕಿದ್ರೆ ಅವರು ಯುದ್ಧ ಮಾಡಕ್ಕೂ ತಯಾರಾಗಿದ್ರು, ಯುದ್ಧ ಮಾಡಿದ್ರು, ಯಕ್ಷರ ವಿರುದ್ಧ ಯುದ್ಧ ಮಾಡಿದ್ರು. ಅವರ ತಮ್ಮನಿಗೆ ಅವರು ಒಂದು ಅನ್ಯಾಯದಿಂದ ಅವರು ಕೊಂದದ್ರಿಂದ ಅವ್ರು ಯುದ್ಧ ಮಾಡಿದ್ರು. ಹಾಗೆ ಹೇಳ್ತಾ ಇದ್ದಾರೆ ರಘುನಾಥ ದಾಸ ಗೋಸ್ವಾಮಿ. ಅವ್ರು ತುಂಬಾ ವರ್ಷದ ಸಮಯ ಹಿಂದೆ ಅಲ್ಲ, ಕೇವಲ ಈಗ 500 ವರ್ಷಗಳ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭುವಿನ ಸಂಗಡಿಗರು. ಅವರ ತಂದೆ ಹೆಸರು
ಹಿರಣ್ಯ ಮಜುಮ್ದಾರ್ ಅನ್ಕೊಳ್ತೇನೆ. ಹಿರಣ್ಯ ಮಜುಮ್ದಾರ್ ಮತ್ತೆ ಗೋವರ್ಧನ ಮಜುಮ್ದಾರ್ ಇಬ್ಬರು ಅಣ್ಣ ತಮ್ಮಂದಿರು. ಇವರು ಅವರಿಬ್ಬರ ಜಮೀನ್ದಾರರ ಏಕೈಕ ಪುತ್ರ. ಸೊ ಹಾಗೆ ಅವರ ತಂದೆ, ಅವರ ದೊಡ್ಡಪ್ಪ ಇಬ್ಬರು ಕೂಡ ಬಹಳ ಶ್ರೀಮಂತರು. ಬಹಳ ಶ್ರೀಮಂತರು ಅಂದ್ರೆ ಹೇಳ್ತಾರೆ, ಪ್ರಾಕ್ಟಿಕಲಿ ಆ ಜಮೀನ್ದಾರರಿಂದ ಒಂದು ರಾಜರಿದ್ದಾಗ, ಅವರು ದೊಡ್ಡ ರಾಜರು ಇರ್ತಾ ಇದ್ರು. ಅವ್ರು ಇವರಿಗೆ ಅಷ್ಟಷ್ಟು ಪ್ರದೇಶಗಳು, ಅಷ್ಟಷ್ಟು ಇದನ್ನು ಕೊಟ್ಬಿಟ್ಟು, ನೀವು ಆ ತೆರಿಗೆಯನ್ನು ತಗೊಳ್ಬಹುದು, ನೀವು ಕಲೆಕ್ಟ್ ಮಾಡಿ, ನೀವು ಅದನ್ನು ಆಳ್ವಿಕೆ ಮಾಡಿ ಅಂತ ಹೇಳ್ತಾರೆ. ಸೊ ಹಾಗೆ ಅವರ ಸ್ಥಾನ, ಅವರ ಮಗ ಒಂದು ರಾಜ್ಕುಮಾರ ರೀತಿ. ಸೊ ಒಂದು ಸಲ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಇವರ ಯಾರು ರಘುನಾಥನ ಶ್ರೀಮಂತಿಗೆ ಹೇಗೆ ಅಂದ್ರೆ, ಶ್ರೀಮಂತಿಗೆ ಮತ್ತೆ ಇಂದ್ರಿಯ ಸುಖದ ಅವಕಾಶಗಳು ಹೇಗೆ ಅಂದ್ರೆ ಇಂದ್ರನ ರೀತಿಯಲ್ಲಿ ಇರುತ್ತೆ. ಇಂದ್ರದೇವ ನಾವು ಕೇಳ್ತೀವಲ್ಲ, ಇಂದ್ರದೇವ ಎಷ್ಟು ಶ್ರೀಮಂತಿಕೆ ಇದೆ, ದೇವೇಂದ್ರ ಅಪ್ಸರೆಗಳಿದ್ದಾರೆ, ಮತ್ತೆ ಅಷ್ಟು ಇದಿದೆ ಸೌಲಭ್ಯಗಳ ಇಂದ್ರಿಯ ಸುಖಕ್ಕೆ. ಸೊ ಆ ರೀತಿ ಹೇಳ್ತಾರೆ ಈ ರಘುನಾಥ ದಾಸ ಗೋಸ್ವಾಮಿ ಕೂಡ. ರಘುನಾಥ ದಾಸ ಗೋಸ್ವಾಮಿ ಅಂದ್ರೆ ಇವತ್ತಿನ ರೀತಿಯಲ್ಲಿ ಇವರೆಲ್ಲ ಏನು, ಇವರ ಪೇಪರ್ ನೋಟ್ಗಳು ಅಷ್ಟೇ, ಸ್ವಲ್ಪ ಏನಾದ್ರು ಆಚೆ ಈಚೆ ಆದ್ರೆ ದೊಡ್ಡ ಶ್ರೀಮಂತನು ಕೂಡ ಕೆಳಗೆ ಬಿದ್ದು ಹೋಗ್ತಾರೆ. ಇವತ್ತಿರ್ಬೋದು ದೊಡ್ಡ ಅವರು ಯಾರ್ಯಾರೋ ಇದ್ದಾರೆ, ಬಿಲಿಯನೇರ್ಸ್ ಭಾರತದಲ್ಲಿದ್ದಾರೆ, ವಿಶ್ವದಲ್ಲಿದ್ದಾರೆ ಅವರೆಲ್ಲ. ಸೊ ಎಷ್ಟು ಸಮಯ ಇರ್ತಾರೆ ಅವರು. ಆದ್ರೆ ಈ ರೀತಿ ಅಲ್ಲ, ಇವರಿಗಿಂತ ಆ ರೀತಿಯ ಒಂದು ಸಮೃದ್ಧಿ ಭಾರತ ದೇಶವೇ ಆಗಿತ್ತು. ಸೊ ಆ ರೀತಿಯ ಒಂದು ವ್ಯಕ್ತಿ ಯಾರು, ರಘುನಾಥ ದಾಸ ಗೋಸ್ವಾಮಿ. ಹರೇ ಕೃಷ್ಣ. ಇಲ್ಲಿ ನಮ್ಮ ಭಕ್ತರು ಬಂದಿದ್ದಾರೆ. ಹರೇ ಕೃಷ್ಣ. ಹೇಗಿದ್ದೀರಾ ಮಾತಾಜಿ? ಒಂದೇ ನಿಮಿಷ ನಾನು ಕಂಟಿನ್ಯೂ ಮಾಡ್ತೀನಿ. ಹರೇ ಕೃಷ್ಣ. ಅಡಚಣೆಗಾಗಿ ಕ್ಷಮಿಸಿ. ಸೊ ನಮ್ಮ ತುಂಬಾ ಒಂದು ಒಳ್ಳೆ ಭಕ್ತರು, ಬಹಳ ಸೇವೆ ಮಾಡಿದವರು ಅವರು ನಮ್ಮ ಅಲ್ಲಿ ಮಂತೂರಿನಲ್ಲಿದ್ದಾಗ ಅವ್ರ ಫ್ಯಾಮಿಲಿ ಅವ್ರು ಬಂದಿದ್ರು. ಎಸ್, ಈಗ ನಾವು ಮುಂದುವರಿಸ್ತಾ ಇದ್ವಿ. ರಘುನಾಥ ದಾಸ ಗೋಸ್ವಾಮಿ. ಸೊ ರಘುನಾಥ ದಾಸ ಗೋಸ್ವಾಮಿ ಅಷ್ಟು ಶ್ರೀಮಂತಿಕೆ. ಸೊ ಇಲ್ಲಿ ಹೇಳ್ತಾ ಇರೋದು ಅಷ್ಟು ಶ್ರೀಮಂತಿಕೆ ಇದೆ, ಮತ್ತೆ ಅದರಲ್ಲೂ ಕೂಡ ವೈರಾಗ್ಯ ಭಾವವನ್ನು ಪಡೆದರು. ಆಕ್ಚುಲಿ ಅವ್ರಿಗೆ ಮೊದಲು ಮೋಸ್ಟ್ ಹರಿದಾಸ್ ಠಾಕೂರ್ ನಾವೇನ್ ಕೇಳಿದ್ದೇವೆ, ಅವರು ಬರ್ತಾರೆ ಅಲ್ಲಿ ಅಪೇಕ್ಷೆಯ ಜೊತೆಗೆ ಅವರನ್ನು ಅವರು ಪರಿವರ್ತನೆ ಮಾಡೋದು ಕೇಳ್ತೇವೆ. ಅದರ ನಂತರ ಅವರು ಇಲ್ಲಿ ಹತ್ರ ಇವರ ಊರಿಗೆ ಬರ್ತಾರೆ, ಅವರು ಪಾಣಿಹಟ್ಟಿ ಅಲ್ಲಿ ಬರ್ತಾರೆ, ಅದತ್ರ ಬರ್ತಾರೆ ಅವರು. ಅಲ್ಲಿ ಬಂದು ರಘುನಾಥನ ಆಗ ಚಿಕ್ಕ ವಯಸ್ಸೆ. ಮತ್ತೆ ರಘುನಾಥ ಮೂಲತಃ ಅವರ ಸ್ವರೂಪದಲ್ಲಿ ಅವರೆಲ್ಲರೂ ಕೂಡ ಮಂಜರಿಗಳು, ಭಗವಂತ ಶ್ರೀಕೃಷ್ಣನ ನಿತ್ಯ ಭಕ್ತರು ಅವರು. ಸೊ ಹಾಗೆ ಇಲ್ಲಿ ಅವ್ರು ಹುಟ್ಟದ್ದು ಒಂದು ದೊಡ್ಡ ಒಂದು ಶ್ರೀಮಂತರ ಮನೆತನದಲ್ಲಿ ಹುಟ್ಟಾರೆ. ಸೊ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಅದರಲ್ಲಿ ಆಸಕ್ತಿ ಇಲ್ಲ ಅವರಿಗೆ. ಹಾಗೆ ಹರಿದಾಸ್ ಠಾಕೂರ್ ಅವರು ಕೂಡ ಅವರ ಒಂದು ಕರುಣೆ ಸಿಕ್ಕಿರುತ್ತೆ ಅವರಿಗೆ, ಅವರ ಕೃಪೆ. ಅದರಿಂದ ಅವ್ರಿಗೆ ಭೌತಿಕವಾಗಿ ಏನು ಅವ್ರಿಗೆ ಇಚ್ಛೆ ಇಲ್ಲ, ಇಷ್ಟ ಇಲ್ಲ. ಸೊ ಶ್ರೀ ಚೈತನ್ಯ ಮಹಾಪ್ರಭುಗಳು ಸನ್ಯಾಸತ್ವ ಸ್ವೀಕರಿಸಿದ ಮೇಲೆ ಮತ್ತೊಮ್ಮೆ ಅವರು ಬೆಂಗಾಲ್ಗೆ ಆ ಮಾರ್ಗದಲ್ಲಿ ವೃಂದಾವನಕ್ಕೆ ಹೋಗ್ಬೇಕು ಅಂತ ಬರೋ ಸಮಯದಲ್ಲಿ ಅವರು ಅವರ ಮುಖಾಮುಖಿ ಭೇಟಿ ಆಗ್ತಾರೆ ರಘುನಾಥ ದಾಸ್ ಗೋಸ್ವಾಮಿ. ಆಗ್ಲೇ ಕೇಳ್ತಾರೆ ರಘುನಾಥ ದಾಸ್ ಗೋಸ್ವಾಮಿ ಅವರು, ರಘುನಾಥ ಅವರು ಹೇಳ್ತಾರೆ, ನನಗೆ ಬೇಡ, ನಾನು ನಿಮ್ಮ ಸೇವೆಯಲ್ಲಿ ತೊಡಗಬೇಕು, ನನ್ನನ್ನು ಸ್ವೀಕರಿಸಿ. ಆಗ ಶ್ರೀ ಚೈತನ್ಯ ಮಹಾಪ್ರಭು ಅವರನ್ನು ಸ್ವೀಕರಿಸೋದ್ರಿಂದ ಅವ್ರು ಹೇಳ್ತಾರೆ, ಈ ಸದ್ಯ ಕಾಲದಲ್ಲಿ ಈಗ ನೀನು ಆಂತರ್ಯವಾಗಿ ನೀನು ಕೃಷ್ಣನನ್ನು ಚಿಂತಿಸು. ಸೊ ಕೃಷ್ಣ ಭಕ್ತಿಗೆ ಏನು ಅಡಚಣೆ ಇಲ್ಲ. ಕೃಷ್ಣ ಭಕ್ತಿ ಮಾಡಕ್ಕೆ ಏನ್ ಹೇಳ್ತೇವೆ ನಾವು, ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರ್ ಅದೋಕ್ಷದೆ ಅಹೈತುಕ್ಯ ಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಆಕ್ಚುಲಿ ಕೃಷ್ಣ ಭಕ್ತಿಗೆ ನಮಗೆ ಏನು ಕೂಡ ಅಡಚಣೆ ಇಲ್ಲ. ಇದು ಭಾಗವತದಲ್ಲಿ ನಮಗೆ ಪ್ರಥಮ ಸ್ಕಂದದಲ್ಲಿ ಹೇಳೋದು ಮಾತು. ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರ್ ಅದೋಕ್ಷದೆ ಅಹೈತುಕ್ಯ ಪ್ರತಿಹತ. ಅಹೈತುಕ್ಯ ಅಂದ್ರೆ ಅದಕ್ಕೆ ಯಾವ ಕಾರಣವಿಲ್ಲ. ನಾವು ಕೃಷ್ಣನ ನಿತ್ಯ ಸೇವಕರು, ನಿತ್ಯ ಭಕ್ತರು. ಸೊ ಹಾಗೆ ನಾವು ಸಹಜವಾಗಿ ಕೃಷ್ಣ ಸೇವೆ ಮಾಡ್ಬೇಕು. ನಾನು ಇದಕ್ಕೋಸ್ಕರ ಕೃಷ್ಣ ಸೇವೆ ಮಾಡ್ತೇನೆ, ಇದಕ್ಕೋಸ್ಕರ ಕೃಷ್ಣ ಭಕ್ತಿ ಮಾಡ್ತೇನೆ, ಇಲ್ಲ. ನಾನು ಕೃಷ್ಣ ನಿತ್ಯ ದಾಸನು, ಇದು ನನ್ನ ಕರ್ತವ್ಯ. ಸೊ ಏನು ಅದಕ್ಕೆ ಕಾರಣವಿಲ್ಲ.
ಕಾರಣ ಇಲ್ಲ ಅಂದ್ರೆ ನಾನು ಕೃಷ್ಣನ ಅಂಶ, ಕೃಷ್ಣ ಸೇವಕ. ಕೃಷ್ಣ ಸೇವಕನಾಗಿರೋದು ಏನ್ ಕೆಲಸ? ಒಬ್ಬ ಸರ್ವೆಂಟ್, ನಮಗೆ ಒಬ್ಬರು ಸೇವಕನಿದೆ ಏನ್ ಹೇಳ್ತೇವೆ ನಾವು? ಹೋಗೋ ನೀನು ಈ ತಗೊಂಬ, ಹೋಗೋ ಅದಲ್ಲಿಡು. ಯಾಕಂದ್ರೆ ಸೇವಕನಾಗಿ ನಾವು ಅವ್ರನ್ನ ನೇಮಕ ಮಾಡ್ಕೊಂಡಿದ್ದೇವೆ. ಹಾಗೆ ನಾವೆಲ್ಲರೂ ಕೂಡ ಕೃಷ್ಣನ ನಿತ್ಯ ಸೇವಕ. ನಿತ್ಯ ಸೇವಕ ಅಂದ್ರೆ ನಾವು ಕೃಷ್ಣ ಸೇವೆ ಮಾಡೋದು ನಮ್ಮ ನಿತ್ಯ ಚಟುವಟಿಕೆ. ಅದಕ್ಕೆ ನಾವು ಕೃಷ್ಣ ಇದು ಕೊಟ್ಟರೆ ನಾನು ಸೇವೆ ಮಾಡೋದು, ನೀನು ಈ ರೀತಿ ನನಗೆ ಪದವಿ ಕೊಟ್ಟರೆ ಸ್ನಾನ ಮಾಡೋದು, ಈ ರೀತಿ ನನಗೆ ಒಂದು ಆರ್ಥಿಕ ವ್ಯವಸ್ಥೆ ಮಾಡಿದ್ರೆ ನಾನು ಸೇವೆ ಮಾಡ್ತೀನಿ. ಇಲ್ಲ, ಯಾವ ಇದು ಇಲ್ಲದೆ ನಾನು ನಿರಂತರವಾಗಿ ಕೃಷ್ಣ ಸೇವೆ ಮಾಡ್ತೇನೆ. ಸೊ ಅಹೈತುಕಿ ಅಪ್ರತಿಹತ. ಅಪ್ರತಿಹತ ಅಂದ್ರೆ ಆ ಸೇವೆಗೆ ಅಡಚಣೆ ಬರೋದೇ ಸಾಧ್ಯ ಇಲ್ಲ. ಅಡಚಣೆ ಬರೋದು ನೋಡಿ, ಪ್ರಹ್ಲಾದ ಮಹಾರಾಜರು, ಭಕ್ತ ಪ್ರಹ್ಲಾದರು, ಅವರಿಗಿಂತ ಏನು ಅಡಚಣೆ? ಅವರಿಗೆ ಅವರ ತಂದೆಯ ಮನೆಯಲ್ಲಿ ಸಂಪೂರ್ಣವಾಗಿ ಅವ್ರಿಗೆ ಭಕ್ತಿ ಮಾಡೋದಕ್ಕೆ ಅವ್ರ ವಿರುದ್ಧ ಒಂದು ಏನು ಕೂಡ ಅವ್ರಿಗೆ ಇದಿಲ್ಲ. ತಂದೆ ಅವ್ರ ಮೇಲೆ ಎಲ್ಲ ಒಂದು ಸ್ಪೈಸ್ ಎಲ್ಲ ಇಟ್ಟು ಏನ್ ಮಾಡ್ತಾ ಇದ್ದಾರೆ, ನನ್ನ ಮಗನನ್ನು ಯಾರು ಭೇಟಿ ಮಾಡ್ತಾ ಇದ್ದಾರೆ, ಯಾರು ಅವನಿಗೆ ಪಾಠವನ್ನು ಕಲಿಸ್ತಾ ಇದ್ದಾರೆ, ಎಲ್ಲ ಕೂಡ ಎಲ್ಲ ಕಡೆ CC ಕ್ಯಾಮ್ರಾ ಇಟ್ಟಾಗೆ ಅವರ ತಂದೆ. ಮತ್ತೆ ಅವ್ರ ತಂದೆ ಮಾಡಿದ್ರೆ ಈ ರೀತಿ ನಿನಗೆ ಶಿಕ್ಷೆ ಆದ್ರೂ ಕೂಡ ಅವ್ರು ಭಕ್ತಿ ಮಾಡ್ಲಿಲ್ವೇ? ಅವರು ಸಹಾಯಿತುಕಿ ಅಪ್ರತಿಹತ ಭಕ್ತಿ ಮಾಡಿದ್ರು. ಸೊ ಅದಕ್ಕೆ ಭಕ್ತಿ ಅಂದ್ರೆ, ನಿಜವಾದ ಭಕ್ತಿ ಅಂದ್ರೆ ಅದಕ್ಕೆ ಏನು ಕೂಡ ಕಾರಣವಿಲ್ಲದೆ ಅದು ಸತತವಾಗಿ ಯಾವ ಒಂದು ಅಡಚಣೆ ಇಲ್ಲದೆ ನಡೆಯುವಂಥದ್ದು. ಸೊ ಹೀಗೆ ಭಗವಂತನ ಶ್ರೀ ಚೈತನ್ಯ ಮಹಾಪ್ರಭು ರಘುನಾಥರಿಗೆ ಹೇಳೋದು. ಸೊ ನಿನಗೂ ಕೂಡ ಭಕ್ತಿ ಮಾಡಕ್ಕೆ ಏನ್ ಕಷ್ಟ ಇಲ್ಲ. ರಘುನಾಥ, ನೀನು ನನ್ನ ಹತ್ರ ಬಂದು ನೀನು ಸನ್ಯಾಸಿ ಆಗ್ಬೇಕು, ಇದು ಬೇಡ, ಈಗ ಸದ್ಯಕ್ಕಿಲ್ಲ. ನೀನು ಎಲ್ಲಿದ್ಯೋ ಅಲ್ಲಿರು, ಸ್ಥಾನೇ ಸ್ಥಿತ. ಆದರೆ ಆಂತರ್ಯವಾಗಿ ಕೃಷ್ಣನ ಚಿಂತಿಸು. ಬಾಹ್ಯವಾಗಿ ಸಾಮಾನ್ಯವಾದ ವ್ಯಕ್ತಿಗಳು ಹೇಗಿರ್ತಾರೆ ಭೌತಿಕ ಜಗತ್ತಿನಲ್ಲಿ ಹಾಗೆ ಇರು. ಸೊ ಅವರು ಆ ಮಾತನ್ನು ಅವರು ಹೃದಯದಲ್ಲಿ ಒಳಗೆ ಸ್ವೀಕರಿಸಿ ರಘುನಾಥರು ಮತ್ತೆ ಮನೆಗೆ ಹಿಂದಿರುಗ್ತಾರೆ. ಮತ್ತೆ ಮನೆ ಹಿಂದಿರುಗ ಮೇಲೆ ಅವ್ರ ತಂದೆ ತಾಯಿ ಅವರನ್ನ ವಿವಾಹ ಮಾಡಿಸ್ತಾರೆ. ಅವ್ರಿಗೆ ಮದುವೆ ಆಗುತ್ತೆ ಅವ್ರಿಗೆ. ಸೊ ಶ್ರೀಮಂತನ ಮಗ, ಜಮೀನ್ದಾರನ ಮಗ. ಸೊ ಅವರ ಹೆಂಡತಿ ಕೂಡ ಒಂದು ಅಪ್ಸರೆ ರೀತಿ ಹೇಳ್ತಾರೆ. ಸೊ ಹಾಗೆ ಅವ್ರಿಗೆ ಅಷ್ಟೊಂದು ಇದಿದೆ, ಅವಕಾಶ ಇದೆ ಇಂದ್ರಿಯ ಸುಖಕ್ಕೆ. ಆದ್ರೆ ರಘುನಾಥರು ಹೇಳ್ತಾರೆ ಅವಿಚಲೇಂದ್ರಿಯ, ಸಂಪೂರ್ಣ ಇಂದ್ರಿಯ ನಿಗ್ರಹದಿಂದ ಅವರು ಒಂದು ಸಾಂಸಾರಿಕ ಜೀವನ, ಇವಾಗ ಗೃಹಸ್ಥ ಜೀವನ ಇದೆ. ಸೊ ಹಾಗೆ ಅವ್ರ ತಂದೆ ಆಮೇಲೆ ಅವ್ರ ದೊಡ್ಡಪ್ಪ ಅವರು ದೊಡ್ಡ ಶ್ರೀಮಂತರು, ಅವರ ಜಮೀನ್ದಾರರು, ಅವರ ತೆರಿಗೆಯನ್ನು ತೆಗೆಯುವ ಒಂದು ಟ್ಯಾಕ್ಸ್ ಕಲೆಕ್ಟರ್ಸ್. ಅವ್ರಿಗೆ ಎಷ್ಟೋ ಗ್ರಾಮಗಳು ಎಷ್ಟೋ ಇದು ಕೊಟ್ಟಿದ್ದಾರೆ. ಸೊ ಆ ಜವಾಬ್ದಾರಿಯಲ್ಲಿ ಅವ್ರು ಕೂಡ ನಿರತರಾಗಿದ್ರು. ಸೊ ಒಂದು ಸಲ ಏನಾಗುತ್ತೆ ಹೇಳ್ತಾರೆ ಆ ಸ್ಟೋರಿ, ಇದು ಇನ್ಸಿಡೆಂಟ್. ಅವ್ರ ತಂದೆ ಮತ್ತೆ ಅವ್ರ ದೊಡ್ಡಪ್ಪ ಏನ್ ಮಾಡ್ತಾ ಇರ್ತಾರೆ, ಇದು ಬಿಸ್ನೆಸ್ ಅಲ್ಲಿ, ವ್ಯಾಪಾರದಲ್ಲಿ ಈ ತರ ನಡೆಯುತ್ತೆ. ವ್ಯಾಪಾರದಲ್ಲಿ ಅಂದ್ರೆ ಸ್ವಲ್ಪ ನೀವು ಅದನ್ನ ಕಲ್ತ್ಕೊಂಡ್ರೆ ನೀವು ಸ್ವಲ್ಪ ಆಚೆ ಈಚೆ ಮಾಡಿ ನೀವು ಹೆಚ್ಚು ಲಾಭವನ್ನು ಪಡಿಬಹುದು. ಸೊ ಇವ್ರೇನ್ ಮಾಡ್ತಾ ಇದ್ರು, ಎಷ್ಟಾದ್ರೂ ಈ ರಾಜನು ಮುಸ್ಲಿಂ ರಾಜ, ಇವನು ಕೂಡ ಎಲ್ಲ ಇಂದ್ರಿಯ ಸುಖದಲ್ಲೇ ತೊಡಗೋದು. ಇವರು ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ರೀತಿ ಧರ್ಮದ ಇದರಲ್ಲಿದ್ರು, ಎಲ್ಲ ದಾನ ಧರ್ಮ ಮತ್ತೆ ನಮ್ಮ ಸನಾತನ ಧರ್ಮದ ಇದಕ್ಕೆ ಎಲ್ಲ ಬ್ರಾಹ್ಮಣರು ವೈಷ್ಣವರಿಗೆ ಇವರು ದಾನ ಮಾಡಿ ಇವರಿಂದಲೇ ಅವರು ಅವಲಂಬಿಸಿದ್ರು. ಅದು ಕೂಡ ಇದೆ ಇವರ ಯಾರು ರಘುನಾಥರ ತಂದೆ ಮತ್ತೆ ದೊಡ್ಡಪ್ಪ. ಆದರೂ ಬಿಸ್ನೆಸ್ ಅಂದ್ರೆ ವೈಶ್ಯ ವೃತ್ತಿ ಅಂದ್ರೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ಮೋಸ, ಸ್ವಲ್ಪ ವಂಚನೆ ಅಲೌಡ್. ಬ್ರಾಹ್ಮಣನಿಗಿಲ್ಲ, ವೈಶ್ಯನಿಗೆ ಸ್ವಲ್ಪ ಚಿಕ್ಕ ಪುಟ್ಟ ಸುಳ್ಳು ಓಕೆ. ಸೊ ಹಾಗೆ ಇವರು ಬಿಸ್ನೆಸ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇವರಿಗೆ ಅಲ್ಲಿ ತೆರಿಗೆ ಕಲೆಕ್ಷನ್ ಮಾಡೋದು, ಅವರಿಗೆ ನಾಣ್ಯಗಳು ಕಲೆಕ್ಷನ್ ಆಗ್ತಾ ಇದ್ದು 20 ಲಕ್ಷ, 20 ಚಿನ್ನದ ನಾಣ್ಯಗಳು. ಈಗ ನಮ್ಮ ರೀತಿಯ ಇದು ಪೇಪರ್ ನೋಟಗಳಲ್ಲ, ಆಗ ಚಿನ್ನದ ನಾಣ್ಯಗಳು 20 ಲಕ್ಷ ಚಿನ್ನ ನಾಣ್ಯ. ಸೊ ಇವರು ಏನ್ ಮಾಡ್ತಾ ಇದಾರೆ ಅಂತ 20 ಲಕ್ಷ ಚಿನ್ನ ನಾಣ್ಯಗಳ ಕಲೆಕ್ಷನ್ ಮಾಡ್ತಾ ಇದ್ದಾರೆ ತೆರಿಗೆ. ಆದ್ರೆ ಇವರು ಗೌರ್ಮೆಂಟ್ಗೆ ಹೇಳ್ತಾ ಇದ್ದು, ನನಗೆ ಕೇವಲ 16,000 ಚಿನ್ನ ನಾಣ್ಯಗಳು ಕಲೆಕ್ಷನ್ ಆಗ್ತಾ ಇದೆ, ಅವರ ವರದಿ ರಿಪೋರ್ಟ್. ಆಮೇಲೆ ಗೌರ್ಮೆಂಟ್ ಇವ್ರಿಗೆ ಏನಿತ್ತು ಅಂದ್ರೆ, ಅವರ ಒಪ್ಪಂದ ಏನಿತ್ತು ಅಂದ್ರೆ, ನೀವ್ ಎಷ್ಟು ಕಲೆಕ್ಷನ್ ಮಾಡ್ತೀರಾ ಅದರಲ್ಲಿ 25%, ಶೇಕಡ 25%, 25% ಅಂದ್ರೆ ಅದು ನಿಮಗೆ, ನಿಮ್ಗೆ ಮತ್ತೆ ನೀವು ಇವಾಗ 20 ಲಕ್ಷ ನೀವು ಕಲೆಕ್ಷನ್ ಮಾಡಿದ್ರೆ ಅದ್ರಲ್ಲಿ 5 ಲಕ್ಷ ನೀವೇ ಇಟ್ಕೊಳ್ಳಿ, 15 ಲಕ್ಷ ಮಾತ್ರ ಸರ್ಕಾರಕ್ಕೆ ಒಪ್ಪಿಸ್ಬೇಕು ಅಷ್ಟೇ. ಸೊ ನಿಮ್ಮ ಕಲೆಕ್ಷನ್ ಮಾಡಿ ನಿಮಗೆ ಅದರಲ್ಲಿ 1/4 ಭಾಗ. ಸೊ ಇವ್ರೇನ್ ಮಾಡಿದ್ರು, ಇವರು ವ್ಯಾಪಾರ ದೃಷ್ಟಿ, ಇವರು ಗೌರ್ಮೆಂಟ್ಗೆ ಸರ್ಕಾರಕ್ಕೆ 20 ಲಕ್ಷ ಅಲ್ಲ, ನಾವು 16 ಲಕ್ಷ ಕಲೆಕ್ಷನ್ ಮಾಡೋದು. 16 ಲಕ್ಷ ಕಲೆಕ್ಷನ್ ಮಾಡಿದ್ರೆ ಗೌರ್ಮೆಂಟ್ಗೆ ಎಷ್ಟು ಕೊಡ್ಬೇಕು? ಯಾರಾದ್ರೂ ಇದ್ದೀರಾ ಗಣಿತ ಶಾಸ್ತ್ರದವರು? 12 ಲಕ್ಷ ಕೊಡ್ಬೇಕು. ಸೊ ಮತ್ತೆ ಇವರ ಆದಾಯ ಎಷ್ಟಾಗುತ್ತಾಗ 4 ಲಕ್ಷ ಆಗುತ್ತೆ. ಸೊ ಇದು ಆಕ್ಚುಲಿ, ಸೊ ಇವರು 4 ಲಕ್ಷ ಹಾಗೆ ಅಂತ ಇಟ್ಕೊಳ್ತಾ ಇದ್ರು. ಆದ್ರೆ ಇವ್ರು ಮೊದಲೇ 4 ಲಕ್ಷ ಮೊದಲೇ ಇಟ್ಕೊಂಡ್ಬಿಡ್ತಾ ಇದ್ರು. ಯಾಕಂದ್ರೆ 20 ಲಕ್ಷ ಇವರು ಆದಾಯ. ಇವ್ರು 20 ಲಕ್ಷ ಘೋಷಣೆ ಮಾಡಿದ್ರೆ
ಅವ್ರು 15 ಲಕ್ಷ ಸರ್ಕಾರ ಕೊಡ್ಬೇಕಾಗಿತ್ತು, 5 ಲಕ್ಷ ಅವ್ರ ಆದಾಯ ಇಟ್ಕೊಳ್ಬೇಕಾಗಿತ್ತು. ಇವ್ರು ಅದನ್ನ ಮಾಡದೆ ಸ್ವಲ್ಪ ಆದಾಯವೇ ಕಡಿಮೆ ಅಂತ ಹೇಳಿ ಅವರು ಇನ್ನ 3 ಲಕ್ಷ ಹೆಚ್ಚು ಆದಾಯವನ್ನು ಪಡಿತಾರೆ. ಇವರು ಆಕ್ಚುಲಿ ಇವರು ಅವ್ರ ರಾಜನ ಜೊತೆ ಒಪ್ಪಂದದ ಪ್ರಕಾರ 5 ಲಕ್ಷ ಇವರ ವರಮಾನ, ಇವರ ಶೇರ್. ಆದ್ರೆ ಇವರು ಈ ರೀತಿ ತಪ್ಪು ಇದು ಕೊಡೋದ್ರಿಂದ ಇನ್ನು 3 ಲಕ್ಷ ಎಕ್ಸ್ಟ್ರಾ ಸಿಗ್ತಾ ಇತ್ತು. ಇದೆಲ್ಲ ವ್ಯಾಪಾರದಲ್ಲಿ ಎಲ್ಲ ನಡೆಯುತ್ತೆ ನಡೆಯೋದೇ ಅದು. ಎನಿವೆ, ಹೌದು ಮಾತಾಡಿ. ಸೊ ಹೀಗೆ ಅವರು 500 ವರ್ಷಗಳಿಂದ ಕೂಡ ಇವ್ರು ಮಾಡ್ತಾರೆ. ಯಾರು? ರಘುನಾಥರ ತಂದೆ ಮತ್ತೆ ಚಿಕ್ಕಪ್ಪ. ಸೊ ಇವರು ಆ ವ್ಯಾಪಾರದ ಇದು ವ್ಯವಸ್ಥೆಯನ್ನು ಪಡೆಯೋ ಮುಂಚೆ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ. ಇನ್ನೊಬ್ಬ ವ್ಯಕ್ತಿ ಯಾರೊಬ್ಬ ಮುಸ್ಲಿಂ ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ ಇದರಲ್ಲಿ ಸ್ವಲ್ಪ ಪ್ರದೇಶಗಳು ಅವನು ಈ ತೆರಿಗೆ ತಗೊಳ್ಳೋ ಆಫೀಸರ್ ಅಂತ ಕೊಟ್ಟಿರ್ತಾರೆ. ಮತ್ತೆ ರಾಜನ್ ಏನ್ ಮಾಡ್ತಾರೆ, ಅವರು ತೆರಿಗೆ ತೆಗೆಯಕ್ಕೂ ಕೂಡ ನಿಮ್ಗೆ ಅನಲೈಸ್ ಮಾಡ್ಬೇಕು, ಇವರು ಎಷ್ಟು, ಇವ್ರದ್ದು ಇದು, ಇವ್ರು ಇಷ್ಟು ಕೊಡ್ಬೇಕು ಅಷ್ಟು ಕೊಡ್ಬೇಕು ಅಂತ ಕರೆಕ್ಟ್ ಆಗಿ ಎಸ್ಟಿಮೇಟ್ ಎಲ್ಲ ಮಾಡ್ಬೇಕು. ಸೊ ಆ ವ್ಯಕ್ತಿಗೆ ಮೋಸ್ಟ್ ಏನು ಶಕ್ತಿ ಇರ್ಲಿಲ್ವೇನೋ. ಹಾಗೆ ಅವರು ಮುಸ್ಲಿಂ ರಾಜನು ಅವನ ಮುಸ್ಲಿಂ ಒಬ್ಬ ತೆರಿಗೆ ಅಧಿಕಾರಿಯನ್ನು ಡಿಸ್ಮಿಸ್ ಮಾಡಿ ಅದನ್ನು ಅಧಿಕಾರವನ್ನು ಇವ್ರು ಕೊಟ್ಬಿಟ್ರು. ಸೊ ಅವನು ಆಗ ಏನಾದ್ರೂ ಇವರಲ್ಲಿ ಮತ್ತೆ ಹೇಗೆ ನನ್ನ ಸ್ಥಾನವನ್ನು ಪಡಿಬಹುದು ಅಂತ ಅವನ ಇಚ್ಛೆ. ಸೊ ಅವನು ಇದನ್ನ ನೋಡ್ತಾನೆ, ಕಂಡಿಡಿತಾನ ಅವನು, ಇವ್ರು ಈ ತರ 3 ಲಕ್ಷ ಎಕ್ಸ್ಟ್ರಾ ಮಾಡ್ತಾ ಇದ್ದಾರೆ ಹಣ ಅಂತ. ಸೊ ಆ ವ್ಯಕ್ತಿ ಹೋಗಿ ರಾಜನಿಗೆ ನೇರವಾಗಿ ದೂರು ಸಲ್ಲಿಸ್ತಾನೆ, ಕಂಪ್ಲೇಂಟ್ ಹಾಕಿರ್ತಾನೆ. ಸೊ ರಾಜನು ಇದನ್ನ ಕೇಳಿದ್ದೆ, ಓ ಈಗ ನನಗೆ ಇವ್ರು ಎಕ್ಸ್ಟ್ರಾ ಪ್ರಾಫಿಟ್ ಮಾಡಿ ನನಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಇವರಿಗೆ ಅರೆಸ್ಟ್ ವ್ಯಾರೆಂಟ್. ಸೊ ಹಿಂದಿನ ಯಾರು ಮುಸ್ಲಿಂ ಅಧಿಕಾರಿ ಇರ್ತಾನೆ ಅವ್ರಿಗೆ ಇವ್ರ ಮೇಲೆ ಮೊದಲಿಂದ ಸಹಜವಾಗಿ ದ್ವೇಷ ಇದೆ, ಅವರ ಇದನ್ನು ಇವ್ರು ತಗೊಂಡ್ಬಿಟ್ಟಿದ್ದಾರೆ. ಸೊ ಹಾಗೆ ಅವರ ಇದ್ರ ಮೇಲೆ ಇವರನ್ನು ಒಳಗಾಕ್ಲಿಕ್ಕೆ ಅವ್ರಿಗೆ ಅರೆಸ್ಟ್ ವ್ಯಾರೆಂಟ್. ಆದ್ರೆ ಇವರು ಶ್ರೀಮಂತರು, ಅವ್ರು ಬಂದು ಅರೆಸ್ಟ್ ಮಾಡೋ ಮುಂಚೆನೆ ಇವ್ರು ಗೊತ್ತಾಗುತ್ತೆ ಇವರು ಅವ್ರ ಊರನ್ನು ಬಿಟ್ಟು ಪಲಾಯನ, ಎಲ್ಲೋಗಿದ್ದಾರೆ ಗೊತ್ತಿಲ್ಲ. ಸೊ ಮತ್ತೆ ಸರ್ಕಾರದ ಕಡೆಯಿಂದ ಯಾರ ಮುಸ್ಲಿಂ ಅಧಿಕಾರಿ ಬಂದಿದ್ದಾರೆ ಅವರು ಹುಡುಕ್ತಾರೆ, ಸಿಗೋದಿಲ್ಲ. ಯಾರು? ಇವರ ತಂದೆ ಮತ್ತೆ ಇವರ ದೊಡ್ಡಪ್ಪ. ಸೊ ಕೊನೆಗೆ ಏನ್ ಮಾಡ್ತಾರೆ, ರಘುನಾಥರನ್ನು ಬಂಧಿಸ್ತಾರೆ. ಸೊ ರಘುನಾಥನು, ಯಾಕೆ ಅವ್ರ ತಂದೆನೇ ಎಷ್ಟಿಗಿದ್ರು, ತಂದೆ ಮತ್ತೆ ದೊಡ್ಡಪ್ಪನೇ ಮಾಡಿರೋದು ಕಾರ್ಯ. ಸೊ ಇವರನ್ನು ಬಂಧಿಸಿದ್ರೆ ಗೊತ್ತಾಗತ್ತೆ ವಿಷಯ. ಆ ರಘುನಾಥರ ಪಾಪ ಎಲ್ಲೂ ಏನ್ ಗೊತ್ತು. ಸೊ ರಘುನಾಥರು ಬಂಧಿಸ್ತಾರೆ, ಕಾರಾಗೃಹದಲ್ಲ ಇಡ್ತಾರೆ. ಅವರ ತಂದೆ ಮತ್ತೆ ಅವರ ದೊಡ್ಡಪ್ಪ ಮಾಡಿದ ಇದಕ್ಕೆ, ಅವರ ಅನ್ಯಾಯನೋ ಅವರ ಧರ್ಮನೋ ಮಾಡಿದ್ರಿಂದ ಮಗನಿಗೆ ಇವಾಗ ಶಿಕ್ಷೆ. ಇವರು ಸಾಧು ಪುರುಷ, ಶುದ್ಧ ಭಕ್ತರು, ಆದರೆ ಈಗ ಬಂಧನದಲ್ಲಿದ್ದಾರೆ. ಸೊ ಹೇಳ್ತಾರೆ, ಪ್ರತಿ ದಿವಸ ಆ ವ್ಯಕ್ತಿ ಬರ್ತಾ ಇದ್ದ, ಯಾರ ಮುಸ್ಲಿಂ ಅಧಿಕಾರಿ ಬಂದು ಇವರಿಗೆ ಬೆದರಿಸ್ತಾ ಇದ್ದ, ಹೇಳು ನಿನ್ನ ತಂದೆ ಎಲ್ಲಿದ್ದಾರೆ, ನಿನ್ನ ದೊಡ್ಡಪ್ಪ ಎಲ್ಲಿದ್ದಾರೆ, ಕರ್ಕೊಂಡ್ ಬಾ ಅವ್ರನ್ನ. ಸೊ ಆ ರೀತಿ ಬೈಯೋದು, ಜೋರಾಗಿ ಗಟ್ಟಿಯಾಗಿ ಬೈಯೋದು. ಆದ್ರೆ ಇವರ ಮುಖ ಭಾವನೆನೇ ಹೇಗಿರ್ತಾ ಇತ್ತು ಅಂದ್ರೆ, ರಘುನಾಥರದು ಹೇಳ್ತಾರೆ, ಶುದ್ಧ ಭಕ್ತರನ್ನು ನೋಡಿದ್ರೇನೆ ನಮಗೂ ಕೂಡ ಭಗವಂತ ನೆನಪು ಬರುತ್ತೆ. ಅದು ಮಹಾಭಾಗವತರ ಸ್ಥಿತಿ. ಸೊ ಹಾಗೆ ಆ ಮುಸ್ಲಿಂ ಅಷ್ಟೊಂದು ಕಠೋರವಾಗಿ, ಅಷ್ಟು ಕೋಪದಿಂದ, ಅಷ್ಟೊಂದು ಹಿಂಸೆ ಕೊಡೋ ಭಾವನೆಯಿಂದ ಇದ್ರು ಕೂಡ ಇವರನ್ನು ನೋಡಿದ್ದೆ ಆ ವ್ಯಕ್ತಿಗೆ ಇವರ ಮೇಲೆ ಕೈ ಮಾಡೋ ಒಂದು ಇದು ಬರ್ಲಿಲ್ವಂತ. ಇಲ್ಲಾಂದ್ರೆ ಆ ರೀತಿ ಒಂದು ಸನ್ನಿವೇಶದಲ್ಲಿ ಅವ್ರು ಹೊಡಿತಾರೆ, ಬಡಿತಾರೆ, ಏನೋ ಶಿಕ್ಷೆ ಕೊಡ್ತಾರೆ. ಇದರ ಕೇಳ್ತೇವೆ, ಇದು ಪೊಲೀಸಲ್ಲಿ ಒಂದ್ಸಲ ಹೋದ್ರೆ ಪೊಲೀಸ್ ಠಾಣೆಯಲ್ಲಿ ಅವ್ರಿಗೆ ಆ ಸತ್ಯವನ್ನು ಭರಿಸಲಿಕ್ಕೆ ಅವ್ರಿಗೆ ಎಷ್ಟೋ ವಿಧಾನಗಳಿದೆ. ಸೊ ಈ ರೀತಿಯಲ್ಲಿ ಹೊಡೆದು ಬಡೋದೆಲ್ಲ ಮಾಡ್ಬೇಕು ಅವರು. ಅದ್ ಹೇಳ್ತಾರೆ, ರಘುನಾಥರಿಗೆ ಅವ್ರು ಮಾಡ್ಲಿಲ್ಲ. ಕೋಪ ಬರ್ತಾ ಇದೆ ಅಷ್ಟು ಇದು, ಆದ್ರೂ ಕೂಡ ರಘುನಾಥರ ವ್ಯಕ್ತಿತ್ವ ಹೇಗೆ ಅಂದ್ರೆ, ಅವ್ರನ್ನ ನೋಡಿದ್ರೆ ಸಹ ಆ ವ್ಯಕ್ತಿಗೆ ಅವ್ರ ಮೇಲೆ ಕೈ ಮಾಡೋ ಒಂದು ಇದು ಬರ್ಲಿಲ್ಲ. ಆದ್ರೆ ಬೈತಾ ಇದ್ರು, ಸಿಕ್ಕಾಪಟ್ಟೆ ಬೈತಾ ಇದ್ರು, ಕೆಟ್ಟ ಭಾಷೆಗಳು, ಕೆಟ್ಟ ಮಾತುಗಳು ಎಲ್ಲ ಆಡ್ತಾ ಇದ್ರೆ, ಆದ್ರೆ ಮಾಡ್ಲಿಲ್ಲ. ಸೊ ಕೊನೆಗೆ ಒಂದು ದಿವಸ ಹೇಳ್ತಾರೆ, ರಘುನಾಥರು ಅವ್ರಿಗೆ ಹೇಳ್ತಾ ಇರತ್ತೆ ಅವ್ರಿಗೆ, ಸೊ ನೀವು ಅವ್ರಿಗೆ ಮುಸ್ಲಿಂ ಅಧಿಕಾರಿಗೆ ಹೇಳೋದು, ಎಷ್ಟೋ ಒಂದು 2-3 ತಿಂಗಳಾದ್ಮೇಲೆ, ನೀವು ನನ್ನ ಚಿಕ್ಕಪ್ಪ ಇದ್ದ ಹಾಗೆ. ಯಾಕಂದ್ರೆ ನನ್ನ ತಂದೆ, ನನ್ನ ದೊಡ್ಡಪ್ಪ, ನೀವು ಎಲ್ಲ ಕೂಡ ಒಂದು ಸಂಬಂಧದಲ್ಲಿ, ವಯಸ್ಸಲ್ಲಿ ನೀವೆಲ್ಲ ಅಣ್ಣ ತಮ್ಮಂದಿರಿರ್ತಾರೆ. ಅಣ್ಣ ತಮ್ಮಂದಿರು ಒಂದು ದಿವಸ ಜಗಳ ಮಾಡ್ತಾರೆ, ಇನ್ನೊಂದು ದಿವಸ ಮತ್ತೆ ಒಟ್ಟಾಗ್ತಾರೆ. ನಾವು ಕೇಳ್ತೀವಿ, ಫ್ಯಾಮಿಲಿಗಳ ಮಧ್ಯೆ ನಡೆಯುತ್ತೆ ಇದು, ಈ ರೀತಿ ಅಣ್ಣ ತಮ್ಮಂದಿರ ಮಧ್ಯೆ, ಅಕ್ಕ ತಂಗಿಯರ ಮಧ್ಯೆ, ಅಣ್ಣ ಅಕ್ಕ, ಇದೆಲ್ಲ ಅಣ್ಣ ತಂಗಿ ಎಲ್ಲ ಇದು ನಡೆಯೋದು ಸಹಜ. ಆದ್ರೆ ಸ್ವಲ್ಪ ಸಮಯದ ನಂತರ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಸೊ ಆ ರೀತಿಯಲ್ಲಿ ಇವ್ರು ಹೇಳ್ತಾರೆ, ನೀವು ಬೇರೆ ಧರ್ಮದವರು ಇರ್ಬೋದು, ಆದ್ರೆ ನೀವು ನಮಗೆ ಅಣ್ಣ ತಮ್ಮ ಇರೋತೀರಿ, ನಮ್ಮ ತಂದೆ ತಂದೆ ದೊಡ್ಡಪ್ಪ. ಹಾಗೆ ನೀವು ಈಗ ಕಲಹ ಇದು ತಾತ್ಕಾಲಿಕವಾಗಿ ನಡೆಯುತ್ತೆ, ಇದು ಶಾಶ್ವತವಲ್ಲ ಇದು. ಸೊ ಹಾಗೆ ಅವ್ರು ಮಾತಾಡುವಾಗ ಹೇಳ್ತಾರೆ, ಆ ಮುಸ್ಲಿಂ ಅಧಿಕಾರಿಗೆ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದ್ರೆ ಈ ವ್ಯಕ್ತಿಗೆ ನಾನು ಇಷ್ಟು ಕಠೋರವಾಗಿ ನಾನು ಮಾತಾಡಿದ್ದು, ಅವರು ನಿರಪರಾಧಿ, ಅವರ ತಂದೆ ಅವರ ದೊಡ್ಡಪ್ಪ ಮಾಡಿದ ಇದಕ್ಕೆ ಇವರಿಗೆ ನಾನು ಅಷ್ಟು ಶಿಕ್ಷೆ ಕೊಡೋ ರೀತಿಯಲ್ಲಿ ಅವ್ರು ಬಂಧಿಸಿ ಎಲ್ಲ ಮಾಡಿದೆ ಅಲ್ಲ ಅಂತ ಅವ್ರಿಗೆ ಕಣ್ಣೀರು ಬರುತ್ತೆ. ಕಣ್ಣೀರು ಬಂದು, ಆಯ್ತು ಏನಾಗಿದ್ದು ಆಯ್ತು, ಈಗ ನೀನೇ ಇದನ್ನು ಸರಿ ಮಾಡ್ಬೇಕು. ನೀನೇ ಸರಿ ಮಾಡ್ಬೇಕಂದ್ರೆ ಕರ್ಕೊಂಡ್ ಬಾ ನಿನ್ನ ಅಣ್ಣ ಮತ್ತೆ ನಿಮ್ಮ ತಂದೆ ಮತ್ತೆ ಇವರನ್ನು, ಏನೋ ಒಂದು ಒಪ್ಪಂದ ಮಾಡ್ಲಿ, ನನಗೆ ಸ್ವಲ್ಪ ಶೇರ್ ಕೊಡ್ಲಿ. ಏನ್ ಅವ್ರು ಮಾಡ್ತಾ ಇದ್ದಾರೆ ಅವ್ರು ಕಂಟಿನ್ಯೂ ಮಾಡ್ಲಿ, ಅವರೇ ಅಧಿಕಾರಿಗಳಾಗಿ ಅವರೇ ಅವರ ಆದಾಯವನ್ನು ಮಾಡ್ಲಿ, ಆದ್ರೆ ನನಗೂ ಕೂಡ ಸ್ವಲ್ಪ ಶೇರ್ ಬೇಕು. ಯಾಕಂದ್ರೆ ಈ ವ್ಯಕ್ತಿ ಮೊದಲು ಅದರ ಶೇರ್ ಇದು ಟ್ಯಾಕ್ಸ್ ಕಲೆಕ್ಟರ್ ಇದ್ದದ್ದು, ಮತ್ತೆ ನಾನು ರಾಜನಿಗೆ ಹೋಗಿ ಒಪ್ಪಿಸ್ತೇನೆ. ಯಾಕಂದ್ರೆ
ಆಗ್ತಾ ಇಲ್ಲ, ಆ ಸೊಲ್ಯೂಷನ್ ಸಿಗ್ತಾ ಇಲ್ಲ, ಪರಿಹಾರ ಆಗ್ತಾ ಇಲ್ಲ. ಅವರು ಒಂದು ಅವರು ಒಂದು ಇದರಲ್ಲೇ ಇದ್ದಾರೆ, ಹೈಡಿಂಗ್ ಅಲ್ಲೇ ಇದ್ದಾರೆ. ಇಲ್ಲಿ ನನಗೂ ಕೂಡ ಏನೂ ಆಗ್ತಾ ಇಲ್ಲ, ಅವ್ರನ್ನ ಹೇಗೆ ಪತ್ತೆ ಹಚ್ಚೋದು ತಿಳಿತಾ ಇಲ್ಲ, ಹಾಗೆ ನೀನೇ ಇದನ್ನ ಸಾಲ್ವ್ ಮಾಡಿ. ಸೊ ಹೇಳ್ತಾರೆ ರಘುನಾಥರು ಆಗ ತುಂಬಾ ಬುದ್ಧಿವಂತರು. ಸೊ ಅವ್ರಿಗೆ ಡೆಫಿನೆಟ್ಲಿ ಅವ್ರ ತಂದೆ ಮತ್ತೆ ದೊಡ್ಡಪ್ಪನ ಸಂಪರ್ಕ ಹೇಗೋ ಇರುತ್ತೆ. ಅವರು ಮತ್ತೆ ತಂದೆ ಅವರ ದೊಡ್ಡಪ್ಪನನ್ನು ಕರೆಸಿ ಈ ಮುಸ್ಲಿಂ ಅಧಿಕಾರಿ ಯಾರಿರ್ತಾರೆ ಇವರ ಮಧ್ಯೆ ಮತ್ತೆ ಕೂಡ ಒಂದು ಅಗ್ರಿಮೆಂಟ್ ಆಗುತ್ತೆ. ಒಂದು ಅಗ್ರಿಮೆಂಟ್ ಆಗಿ ಅವ್ರ ತಂದೆ ದೊಡ್ಡಪ್ಪರಿಗೆ ಅಷ್ಟು ಒಂದು ರೀತಿಯ ಒಂದು ಕಷ್ಟದ ಸಮಯ, ಇಲ್ಲಾಂದ್ರೆ ಏನಾದ್ರೂ ಆಗ್ಬೋದಾಯ್ತು. ಅವರ ತಂದೆ ದೊಡ್ಡಪ್ಪನ ಹಿಡ್ಕೊಂಡ್ಬಿಟ್ರೆ ಆ ಮುಸ್ಲಿಂ ಅಧಿಕಾರಿ ಮತ್ತೆ ಮುಸ್ಲಿಂ ರಾಜನ ಹೋಗಿ ಅವರನ್ನ ಸಾಯಿಸ್ಬಿಡ್ಬೋದು, ಮರಣದಂಡನೆ ಕೊಡ್ಬೋದು. ಸೊ ಈ ರೀತಿಯ ಒಂದು ಇದನ್ನು ಅವರು ಸಾಲ್ವ್ ಮಾಡಿದ್ರು. ಅವ್ರ ತಂದೆಗೆ ಅವ್ರ ದೊಡ್ಡಪ್ಪನಿಗೆ ಬರೋ ಒಂದು ಗಂಡಾಂತರದಿಂದ ಅವ್ರು ಬಿಡುಗಡೆ ಮಾಡಿದ್ರು. ಸೊ ಅದೇ ರೀತಿ ಹೇಳ್ತಾರೆ. ಹಾಗೆ ಭಕ್ತರಾದವರು ಕೇವಲ ಅವರು ಹರೇ ಕೃಷ್ಣ 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 ಹರೇ 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 ರಾಮ 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 ಅಷ್ಟೇ ಮಾಡೋದಂತಲ್ಲ. ಭಕ್ತರು ಬೇಕಾದರೆ ಈ ರೀತಿಯ ಒಂದು ಇದನ್ನು ಕೂಡ ಮಾಡ್ತಾರೆ, ಮಾಡ್ಬೇಕು. ಭಕ್ತರ ಒಂದು ಇದನ್ನೇ ಹೇಳ್ತಾರೆ ದಕ್ಷ ಅಂತ ಹೇಳಿ. ದಕ್ಷ ಅಂದ್ರೆ ಅವರು ಈ ರೀತಿಯ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಕೇವಲ ಅವರು ಭಗವಂತನ ಭಕ್ತಿ ಕಾರ್ಯಗಳಲ್ಲಿ ಇರ್ತಾರೆ ಅಂತಲ್ಲ, ಅವರು ಬೇಕಿದ್ರೆ ಭೌತಿಕ ಜಗತ್ತಿನಲ್ಲಿ ಈ ರೀತಿ ಅವ್ರು ಮಾಡಕ್ಕೂ ಕೂಡ ಅವರು ಅರ್ಹರಿರ್ತಾರೆ. ಆಕ್ಚುಲಿ ರೂಪ ಸನಾತನ ಗೋಸ್ವಾಮಿ ಬಗ್ಗೆ ಕೂಡ ಹೇಳ್ತಾರೆ. ಅವರು ಕೂಡ ಹಿಂದೆ ಅವರು ಮಂತ್ರಿಗಳಾಗಿದ್ರು. ಅವರು ನಂತರ ಕೂಡ ಅವರು ಈ ರೀತಿ ಚೈತನ್ಯ ಮಹಾಪ್ರಭು ಸೇರಿದ ಮೇಲೆ ಗೋಸ್ವಾಮಿಗಳಾದ್ರು ಅವರು. ಆದ್ರೂ ಕೂಡ ಆಗ್ಲೇ ಹೇಳ್ತಾರೆ, ಒಮ್ಮೊಮ್ಮೆ ಯಾರಾದ್ರೂ ಸಾಮಾನ್ಯ ವ್ಯಕ್ತಿಗಳು ಬಂದಾಗ ಇವರು ಅವರ ಇದಕ್ಕೆ ಪರಿಹಾರ ಕೊಡ್ತಾ ಇದ್ದಾರೆ. ಸಪೋಸ್ ಒಂದು ಗಂಡ ಹೆಂಡತಿ ಅವ್ರ ಮಧ್ಯದಲ್ಲಿ ಏನೋ ಒಂದು ಜಗಳ ಇದೆ, ಅವ್ರು ಬಂದು ದೂರು ಮಾಡಿದ್ರೆ ಹೇಳ್ತಾ ಇರುತ್ತೆ ಸನಾತನ ಗೋಸ್ವಾಮಿ ಅವರು ಸರಿಯಾದ ತೀರ್ಪು ಕೊಟ್ಟು ಅವರಿಬ್ರು ಕೂಡ ಸಮಾಧಾನದಲ್ಲಿ ಹೋಗ್ತಾ ಇದ್ರು. ಆ ರೀತಿಯ ಒಂದು ಸಾಮರ್ಥ್ಯ. ಧೀರ ಜನಪ್ರಿಯೋ ರಘುಯುಗವು ಧೀರ ಅಧೀರ ಜನಪ್ರಿಯವು ಹೇಳ್ತಾರೆ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ. ಧೀರರಿಗೂ ಕೂಡ ಅಧೀರರಿಗೂ ಕೂಡ ಅವರೆಲ್ಲರಿಗೂ ಕೂಡ ಅವರು ಜನಪ್ರಿಯ. ಎಲ್ಲರಿಗೂ ಕೂಡ ಅವ್ರ ಬಗ್ಗೆ ಅಷ್ಟು ಗೌರವ, ಅಷ್ಟು ಬಗ್ಗೆ ಪ್ರೀತಿ ಅವರಿಗೆ. ಸೊ ಆ ರೀತಿ ಭೌತಿಕ ಇದಾಗಿರ್ಬೋದು, ಆದರೆ ಅದನ್ನು ಕೂಡ ಅವ್ರಿಗೆ ಮಾಡೋ ಒಂದು ಶಕ್ತಿ ಸಾಮರ್ಥ್ಯ ಇದೆ, ಮತ್ತೆ ಅದನ್ನು ಕೂಡ ನಿರ್ವಹಿಸ್ತಾ ಇದ್ರು. ಸೊ ಈ ರೀತಿ ಭಕ್ತರು ಅಂದ್ರೆ ಧ್ರುವ ಮಹಾರಾಜನ ಹೇಗೆ ಆತರ ಕಾರ್ಯನಿರ್ವಹಣೆ ಮಾಡಿದ್ರು, ರಾಜರ್ಷಿಯಾಗಿ ಅವ್ರು ಕಾರ್ಯನಿರ್ವಹಣೆ ಮಾಡಿದ್ರು, ಅದೇ ರೀತಿಯಲ್ಲಿ ರಘುನಾಥ ದಾಸ ಗೋಸ್ವಾಮಿಗಳು ಕೂಡ ಮಾಡಿದ್ರು. ಆಮೇಲೆ ಕಾಲ ಸಮಯದಲ್ಲಿ ನಿತ್ಯಾನಂದ ಪ್ರಭುಗಳ ಕೃಪೆ ಆಗುತ್ತೆ ಅವರಿಗೆ. ಅದೇ ನಿಮ್ಗೆ ಪಾನಿಹಟ್ಟಿ ಆಚರಣೆ, ಆ ಹಬ್ಬ, ಮತ್ತೆ ಅವರು ಶ್ರೀ ಚೈತನ್ಯ ಮಹಾಪ್ರಭು ಸೇರ್ಕೊಳ್ತಾರೆ ಮತ್ತೆ. ಆದರೆ ಅವರು ಈ ಜವಾಬ್ದಾರಿಯನ್ನು ಮಾಡಿದ್ರು ಅವರು. ಸೊ ಅಗತ್ಯ ಇದ್ರೆ ಮಾಡ್ಬೇಕು ಅಂತ ಕೂಡ ನಾವು ತಿಳ್ಕೊಳ್ಬೇಕು. ಇವತ್ತು ನನಗೆ ಇಷ್ಟು ನೆನಪಾದದ್ದು ನಾನು ಹೇಳಕ್ ಪ್ರಯತ್ನ ಪಟ್ಟೆ. ಸೊ ಧ್ರುವ ಮಹಾರಾಜರು ಇಲ್ಲಿ ಹೇಳಿದಾಗೆ ಮಹಾತ್ಮರು ಅವರು ಅವಿಚಲೇಂದ್ರಿಯ ಸಂಪೂರ್ಣ ಇಂದ್ರಿಯಗಳನ್ನು ನಿಗ್ರಹಿಸಿ ಅವರು ರಾಜ್ಯಭಾರ ಮಾಡಿದ್ದು. ಮತ್ತೆ ಕಾಲದ ಸಮಯದಲ್ಲಿ ಅವರು ಸೂಕ್ತವಾಗಿ ಅವರ ಮಗ ಅವರು ಅಧಿಕಾರ ವಹಿಸುವ ಒಂದು ಇದನ್ನು ಬಂದಿದ್ದೆ, ಆ ವಯಸ್ಸಿಗೆ ಅವರು ಅದನ್ನು ಬಿಟ್ಬಿಟ್ಟು ಅವರು ಸಂಪೂರ್ಣವಾಗಿ ಭಗವಂತನ ನಿರಂತರವಾಗಿ 24 ಗಂಟೆ ಭಗವಂತನ ಧ್ಯಾನಿಸಿ ಭಗವದ್ಧಾಮಕ್ಕೆ ಹೋಗಕ್ಕೆ ಅವರು ಇವಾಗ ಅವರ ಕ್ರಮಗಳನ್ನು ಕೈಗೊಂಡರು.